2005 ಒಂದು 15-18 ವರ್ಷಗಳಿಂದ ಒಂದು ಒಂದು ಮನೆತನಕ್ಕೆ ನಾನು ಕೊಟ್ಟಂಥ ಗೌರವಕ್ಕೆ ನಾನು ಇವತ್ತು ನನ್ನ ಹೃದಯದಲ್ಲಿ ಆ ಮನೆತನಕ್ಕೆ ಸ್ಥಾನ. ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಒತ್ತಡ. ಅದನ್ನು ನಾನು ಹೀಗೆ ಹೇಳಲಿಕ್ಕೆ ಕೆಲವುದನ್ನು ಹೊರಟ್ರೆ ಅವು ಆವಾಗ ಯಾಕೆ ಹೇಳಲಿಲ್ಲ, ಈಗ ಯಾಕೆ ಹೇಳುದಂತ ಇಂಥದನ್ನೆಲ್ಲ ಸಾರ್ವಜನಿಕವಾಗಿ ನಾವು ಮಾತಾಡುವಂಥ ವಿಚಾರಗಳಲ್ಲ. ಅದು ಒಟ್ಟಿಗೆ ಇದ್ದುಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕುವವರು ಎಷ್ಟು ಜನ ಇದ್ದಾರೆ. ನನ್ನ ಕಷ್ಟ ಬಂದಾಗ ನನ್ನ ಜೊತೆ ಯಾರೆಲ್ಲ ಇದ್ದರು. ನಿಜ ನಿಜ. ನನಗೆ ಕೊನೆಗೆ ಸಿಕ್ಕಿದ್ದು ನಾನು ಉಪಕಾರ ಮಾಡಿದವರಲ್ಲ. ಹೌದು, ತುಂಬ ತುಂಬ ಪ್ರೆಷರ್ ಇತ್ತು. ನನ್ನಲ್ಲಿ ಕೆಲವರು ಕೇಳದೇ ಹಾಕ್ತಾರೆ. ಕೆಲವು ದೂರಗಳಲ್ಲಿ ನನ್ನಲ್ಲಿ ಕೇಳದಲ್ಲಿ ಸದಸ್ಯನ ನಿಮ್ಮ ಫೋಟೋ ಉಂಟಲ್ಲಿ, ನೀವು ಬರ್ತೀರಿ ಇವತ್ತು. ನನಗೆ ಕೆಲವು ಕಾರ್ಯಕ್ರಮಗಳು ಗೊತ್ತೇ ಇರೋದಿಲ್ಲ. ಆವಾಗ ಅಪಪ್ರಚಾರ ಆಗುತ್ತೆ. ಅವರ ಪಟ್ಲರ ಹೆಸರುಂಟು, ನೋಡಿ ಬಂದಿರ್ತಾರೆ. ನಮ್ಮಲ್ಲಿ ಬರ್ತೇನೆ ಅಂತ ಹೇಳಿದರೆ ಬರಲಿಲ್ಲ. ನೀವು ಎಷ್ಟೋ ಸಂಘ ಸಂಸ್ಥೆಗಳನ್ನು ನೋಡ್ತೀರಿ, ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡುವವರನ್ನು ನೋಡ್ತೀರಿ. ನೀವು ಇನ್ವಿಟೇಷನ್ ಒಟ್ಟಿಗೆ ನಿಮ್ಮ ರಿಸಿಪ್ಟ್ ಪುಸ್ತಕ ಎಷ್ಟು ಬರೀಬೇಕು ನಿಮ್ದು. ನನ್ನ ಜೀವಮಾನದಲ್ಲಿ ಇಷ್ಟವರೆಗೆ ಹೋಗಿದ್ದರೆ ಹೇಳಿ ಯಾರಾದರೂ. ನನ್ನ ತಂದೆ ಯಕ್ಷಗಾನ ಕಲಾವಿದ ಹೌದು, ಆದರೆ ಮೊದಲನೇ ಕಲಾವಿದರೆಲ್ಲ ಈ ಕಷ್ಟದ ಜೀವನವನ್ನು ಎಣಿಸಿಕೊಂಡು ಅವರ ಮಕ್ಕಳನ್ನು ಯಾವುದೇ ಕಾರಣಕ್ಕೆ ಯಕ್ಷಗಾನಕ್ಕೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ. ಆಗ ಇದ್ದ ಕಲಾವಿದರು ಈಗ ಕೆಲವರು ನನ್ನ ಜೊತೆ ಇದ್ದಾರೆ ಆ ಪ್ರೀತಿಯಲ್ಲಿ. ಅಯ್ಯೋ, ಆವಾಗ ಅಂತ ಹೇಳಿದ್ರೆ ಮಳೆಗಾಲದಲ್ಲೆಲ್ಲ ಪಟ್ಲದ ಮನೆಯಲ್ಲಿ ಇದ್ದದ್ದು. ನನ್ನ ಕಷ್ಟ ಕಾಲದಲ್ಲಿ ನಿಂತವರು, ಇವತ್ತಿಗೂ ನನ್ನ ಜೊತೆ ನಿಂತವರು ಅವರೇ, ನನ್ನನ್ನು ನಂಬಿದವರು. ಅಣ್ಣ, ನಿಮ್ಮ ಈಗ ಫೌಂಡೇಶನ್ನಲ್ಲಿ ಈ ಒಂದು 7-8 ವರ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಿ. ಈಗ ಯಕ್ಷರಂಗದ ಕಲಾವಿದರಿಗೆ ನಾವೀಗ ಕೇಳ್ಪಟ್ವಿ, ಈ ಸಲ ದೈವಾರಾಧನೆಯ ಕಲಾವಿದರಿಗೂ ಕೂಡ ಇನ್ಶೂರೆನ್ಸ್ ಮಾಡಿಸುವಂಥ ಕೆಲಸಗಳು ನಡೀತಾ ಇದೆ ಅಂತ. ಈ ಒಂದು ಆಲೋಚನೆ ಹೇಗೆ ಬಂತು ಅಂತ? ಈಗ ದೈವಾರಾಧಕರ ಆ ಒಂದು ನರ್ತನ ಸೇವೆ ಮಾಡುವಂಥ ಕಲಾವಿದರು ಏನಿದ್ದಾರೆ ಅವರು ಕೂಡ ನಮ್ಮವರೇ ಅಂತ ಹೇಳಿದ್ದೀರಿ ಅಂತ ದಯಾನಂದ ಗತ್ತಲ್ ಸರ್ ಅವರು ಮೊನ್ನೆ ಒಂದು ಸಂದರ್ಶನದಲ್ಲಿ ಕೂಡ ನಮ್ಮ ಜೊತೆ ಹೇಳಿದರು. ಆ ಒಂದು ಆಲೋಚನೆ ಎಲ್ಲ ನಮ್ಮ ಕಲಾ ಪ್ರಕಾರಗಳಿಗೂ ಸೇರಿದವರು ಎಲ್ಲ ನಮ್ಮ ಅಣ್ಣ ತಮ್ಮಂದಿಗಳೇ ನಾವೆಲ್ಲರೂ. ಖಂಡಿತ. ದೈವ ನರ್ತಕರಲ್ಲೂ ಮೊನ್ನೆ ನೀವು ನೋಡಿರಬಹುದು, ಒಬ್ಬರು ಕಾಂತವಾಜಿಲ ಅಂತ ಹೇಳುವವರು ಹಾರ್ಟ್ ಅಟ್ಯಾಕ್ ಆಗಿ ಮಾಡ್ತಾ ಇರುವಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದರು. ಅವರ ಕುಟುಂಬಕ್ಕೂ ನಾಡಿದೊಂದು ಮೊತ್ತವನ್ನು ನಮ್ಮ ಫೌಂಡೇಶನಿಂದ ನೀಡ್ತಾ ಇದ್ದೇವೆ. ಅವರು ಈ ಜರ್ನಿಯಲ್ಲೇ ಇರ್ತಾರೆ ಹೆಚ್ಚಾಗಿ. ಅಂತಹ ಅವಘಡಗಳೇ, ಆಕಸ್ಮಿಕವಾದ ಅವಘಡಗಳೇ ಆ ಫೀಲ್ಡಿಗೆ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಅವರೆಲ್ಲರಿಗೂ ಸಮಸ್ಯೆ ಏನಂತ ಹೇಳಿದರೆ ಆ ಸಂಘಟನೆಯ ಒಂದು ಸಮಸ್ಯೆ, ಮತ್ತು ಅವರಿಗೆ ಮುಂದೆ ಹೋಗಿ ಮಾಡುವಂಥ ಒಂದು ನಾವು ಆರೋಗ್ಯದಲ್ಲಿರುವಾಗ ಅದರ ಅರಿವು ಇರುವುದಿಲ್ಲ. ನಮಗೆ ಅರಿವು ಬರುವಾಗ ನಮ್ಮ ಈ ವಿಚಾರ ಕೈ ತಪ್ಪಿ ಹೋಗಿರ್ತದೆ. ಅವರನ್ನು ಒಂದು ಒಗ್ಗಟ್ಟು ಮಾಡಿ ಅವರಿಗೆ ಏನಾದರೂ ಇದರ ಪ್ರಯೋಜನ ಸಿಗಲಿ ಎಂಬ ನನ್ನದೊಂದು ಆಶೆ ಇತ್ತು, ಅವರಿಗೂ ಏನಾದರೂ ಒಂದು ಮಾಡುವ ಅಂತ. ಮತ್ತು ನಮ್ಮ ದಯಾನಂದ ಕತ್ತಲ್ ಸರ್ ಆಗಲಿ ಅಥವಾ ನಮ್ಮ ನವನೀಶ್ ಶೆಟ್ಟರ್ ಕದ್ರಿ ಆಗಲಿ, ಇನ್ನಿತರರು ಅನೇಕ ನಮ್ಮ ಪುರುಷೋತ್ತಮ ಭಂಡಾರಿಗಳೆಲ್ಲ ಅದರ ವಿಚಾರಗಳನ್ನು ನಾವು ಮಾತಾಡ್ತಾ ಇದ್ದೆವು. ಅವರು ಹೇಳ್ತಾ ಇದ್ರು ಏನಾದರೂ ಒಂದು ಮಾಡೋಣ ಅಂತ. ಆವಾಗ ನಾವು ದೈವಾರಾಧನೆ ಮತ್ತು ಅದರಲ್ಲಿ ಎಲ್ಲ ಬಂತು. ನಿಮ್ಮ ಚಾಕ್ರಿಯಿಂದ ಹಿಡಿದು ವಾದ್ಯದವರಿಂದ ಹಿಡಿದು ಎಲ್ಲರಿಗೂ ಬಂತು. ಮತ್ತು ನಾಟಕ ರಂಗಭೂಮಿ ಆ ಫೀಲ್ಡಿನ ಕಲಾವಿದರಿಗಳಿಗೂ ಕೂಡ ಏನಾದರೂ ಒಂದು ಮಾಡೋಣ ಎಂಬ ನಿಟ್ಟಿನಲ್ಲಿ ನಾವು ಇದಕ್ಕೆ ಹೊರಟಿದ್ದೇವೆ. ಬೇರೆ ಕಲಾ ಗೌರವದ ಬಗ್ಗೆ ಸಾಧಾರಣ 22 ಪ್ರಕಾರಗಳನ್ನು ನಾವು ಈ ಸಲ ತಗೊಂಡಿದ್ದೇವೆ. ಅವರಿಗೂ ಕೇವಲ ಯಕ್ಷಗಾನವನ್ನು ಬಿಟ್ಟು ಅವರನ್ನು ಇದರ ಜೊತೆ ಇನ್ವಾಲ್ವ್ ಮಾಡಿಕೊಳ್ಳೋಣ ಎಂಬ ನಿಟ್ಟಿನಲ್ಲಿ ನಾವು ತಗೊಂಡಿದ್ದೇವೆ. ಅಣ್ಣ, ಈಗ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ನಡೀತದೆ. ಈಗ ಎಷ್ಟೋ ಜನರಿಗೆ ಗೊತ್ತಿಲ್ಲ ಒಂದು ವಿಷಯ ಏನಂತ ಹೇಳಿದರೆ, ಇದರ ಹಿಂದಿನ ಒಂದು ತಯಾರಿಗಳು ಯಾವ ಥರ ಇರ್ತದೆ ಅಂತ ಹೇಳಿ. ಬಹುಶಃ ಯಾವುದೋ ಒಂದು ನಿಮ್ಮ ವಿಡಿಯೋದಲ್ಲಿ ಕೂಡ ನೋಡಿದೆ ನಾನು, ಎಷ್ಟೋ ದಿನಗಳ ನಿದ್ದೆ ಇಲ್ಲದೆ ಇದಕ್ಕೆ ನನ್ನ ಮನೆಗೂ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಈ ಒಂದು ಹಿಂದಿನ ಕೆಲಸಗಳು ಯಾವ ಥರ ಇರ್ತದೆ ಅಂತ ಹೇಳಿ ನೋಡಿ. ಅದು ಬಹಳ ಕಷ್ಟ. ಎಷ್ಟೋ ಸಂಘ ಸಂಸ್ಥೆಗಳನ್ನು ನಾವು ನೋಡಿದ್ದೇವೆ. ಯಾವ ಮಟ್ಟಿಗೆ ಬೆಳೆಯುತ್ತದೆ, ಯಾವ ಮಟ್ಟಿಗೆ ಹೋಗ್ತದೆ ಅಂತ ನಾವು ನೋಡಿದವರಿದ್ದೇವೆ. ನಾವು ಅದರ ಬಗ್ಗೆ ಇದರ ಹಿಂದೆ ಕೆಲಸ ಮಾಡಲಿಕ್ಕೆ ಕಷ್ಟ. ಈ ನಮ್ಮಲ್ಲಿರುವ ಒಂದು 10 ರೂಪಾಯಿ 100 ರೂಪಾಯಿಯನ್ನು ನಮಗೆ ಕೊಟ್ಟು ಬಿಡ್ಬೋದು ಒಂದು ವಿಚಾರಕ್ಕೆ. ಅದು ದೊಡ್ಡ ವಿಷಯ ಅಲ್ಲ. ನಮಗೆ ಮತ್ತೊಂದು ಕಡೆಯಲ್ಲಿ ಮಾಡ್ಬೋದು. ನಮಗೆ ಈ ಸಮಯ ಕೊಡೋದು ಉಂಟಲ್ಲ, ಇದರ ಹಿಂದೆ ವರ್ಕ್ ಮಾಡೋದು, ಅದು ದೊಡ್ಡ ಸವಾಲು. ದೊಡ್ಡ ಸವಾಲು ಅಂದರೆ ಸಾಧ್ಯವೇ ಇಲ್ಲ. ನಾವು ಎಷ್ಟು ಒದ್ದಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಇಡೀ ಟೀಮು, ನಮ್ಮೊಂದು ಕೇಂದ್ರೀಯ ಸಮಿತಿಯ ಒಂದು ಟೀಮ್ ಇದೆ. ನಾನು ಎಷ್ಟು ಅವರಿಗೆ ಆಭಾರಿ ಆಗಿದ್ದರೂ ಸಾಲದು. ನಾನು ನನ್ನ ಪಟ್ಲ ಫೌಂಡೇಶನ್, ನನ್ನ ಕಲಾವಿದರು ನನಗೆ ಆ ಒಂದು ಋಣ ಆದರೂ ಇದೆ ಅಂತೇಳಿ ಭಾವಿಸೋಣ. ಆ ಸಮಿತಿಯವರಿಗೆ ಅದು ಯಾವುದೂ ಇಲ್ಲ. ಅವರು ಈ ಫೀಲ್ಡಿನವರೇ ಅಲ್ಲ ಯಾರು ಕೂಡ. ಅವರು ನನ್ನ ಅಭಿಮಾನಿಗಳಷ್ಟೇ. ಹೌದು. ಅವರಿಗೆ ಯಕ್ಷಗಾನ, ಅವರು ಯಕ್ಷಗಾನಕ್ಕೆ ಬಂದದ್ದಿಗೆ ಪುರುಷೋತ್ತಮ ಭಂಡಾರಿ ರೆಡ್ಡಿಯರಾಗಲಿ, ಅವರು ಯಕ್ಷಗಾನದ ವಿಷಯವೇ ಗೊತ್ತಿಲ್ಲ ಅವರಿಗೆ. ಸುದೇಶ್ ಕುಮಾರ್ ರೈ ಅವರು
ನಮ್ಮ ರವಿಚಂದ್ರ ಶೆಟ್ಟಿ ಅಶೋಕ್ ನಗರ ಆಗಿರಲಿ, ನವನೀಶ್ ಶೆಟ್ಟರು ಒಬ್ಬರು ಯಕ್ಷಗಾನದ ಅವ್ರಿಗೆ ತುಂಬ ಟಚ್ಚಿನವರು ಅವರು. ಯಕ್ಷಗಾನದವರು ಯಕ್ಷಗಾನ ಆಡಿಸ್ತಾರೆ, ಯಕ್ಷಗಾನ ಟಚ್ ಇದೆ ಅವರಿಗೆ ತುಂಬ. ಮತ್ತು ಪ್ರದೀಪ್ ಆಡು ಆಗಲಿ, ಕೃಷ್ಣ ಶೆಟ್ಟಿ ದಾರಮ್ಮ ಆಗಲಿ, ಮತ್ತು ಭಾಳ ಜಗ್ಗಣ್ಣ ಆಗಲಿ, ಮತ್ತು ನಮ್ಮ ರಾಜೀವ ಪೂಜಾರಿ ಕೈಕಂಬ, ಇಲ್ಲ ಉದಯಣ್ಣಕ್ಕೆ ಕುಂದಾಪುರ ಉದಯಣ್ಣನವರು, ದುರ್ಗಾ ಪ್ರಕಾಶ್, ಡಾಕ್ಟರ್ ಮನುರಾವ್ ಅವರಿಗೆ ಪಾಪ ಯಕ್ಷಗಾನ ಅವರು ನನ್ನ ಭಾಗವತಿಗೆ ಕೇಳಿದ ನಂತರ ಯಕ್ಷಗಾನದ ಹುಚ್ಚಾದವರಿಗೆ. ಇಂಥದ್ದೆಲ್ಲ ತುಂಬ ಅವರು ಒಂದು ಇದಕ್ಕೆ ಸಮಯ ಕೊಟ್ಟು ಇದರ ಹಿಂದೆ ವರ್ಕ್ ಮಾಡುವ ಇದನ್ನೆಲ್ಲ ನೋಡುವಾಗ ನಾನು ಏನೂ ಅಲ್ಲ ಅಂದರೆ ಇದು ಒಂದೆರಡು ದಿವಸದಲ್ಲ ಅಂತ. ನಮಗೆ ಈಗ ಈ ಒಂದು ನಾಳೆ 28ರ ಕಾರ್ಯಕ್ರಮದ ಒಂದು ದಿವಸದ ಕಾರ್ಯಕ್ರಮಕ್ಕೆ ನಾವು ಒಂದು 5-6 ತಿಂಗಳ ಹಿಂದಿನಿಂದ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಅರ್ಧ ವರ್ಷದಿಂದ ಇದಕ್ಕೆ ಪ್ರಿಪೇರ್ ಮಾಡಬೇಕಾಗುತ್ತೆ. ಕಲಾವಿದರಿಗೆ ಅಪ್ಲಿಕೇಶನ್ ಬರುತ್ತೆ, ಸ್ಕಾಲರ್ಶಿಪ್ನ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರದ ಅಪ್ಲಿಕೇಶನ್, ನಿಮಗೆ ಒಂದು 2,000 ಅಪ್ಲಿಕೇಶನ್ಗಳು ಬರುತ್ತೆ. ಅಣ್ಣ, ಒಂದು ಪ್ರಶ್ನೆ ಕೇಳಲಿಕ್ಕಿತ್ತು. ಈಗ ಅಪ್ಲಿಕೇಶನ್ಗಳು ಸಾಕಷ್ಟು ಬರಬಹುದು, ನೀವು ಯಾವ ಥರ ಅದನ್ನು ಹುಡುಕಿ ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೆ ಕೊಡಬೇಕು ಅದನ್ನೇ ಹೇಳಲಿಕ್ಕೆ ಹೊರಟೆ. ಅಪ್ಲಿಕೇಶನ್ ಬಂದವರಿಗೆಲ್ಲೂ ಕೊಡಲಿಕ್ಕೆ ಆಗಲ್ಲ, ನಾವು ಅದರ ಹಿಂದೆ ಹೋಗಬೇಕಾಗುತ್ತೆ, ಅದನ್ನೇ ಎನ್ಕ್ವೈರಿ ಮಾಡಿಸಬೇಕಾಗುತ್ತೆ. ಯಾರು ಸತ್ಪಾತ್ರರಿದ್ದಾರೋ ಅವರಿಗೂ ಕೊಡಬೇಕಾಗುತ್ತೆ. ನಮಗೆ ಡೊನೇಟ್ ಬರ್ತದೆ ಅಂತೇಳಿ ನಾವು ಒಟ್ಟು ಎಲ್ಲರಿಗೂ ಕೊಟ್ಟು ಬಿಡೋದಲ್ಲ. ನಿಜ ನಿಜ ನಿಜ. ಸಾಧಾರಣ 99% ಕಲಾವಿದರುಗಳು ಆರ್ಥಿಕವಾಗಿ ದುರ್ಬಲರೇ, ಅದು ವಿಚಾರ ಅಲ್ಲ. ಆದರೂ ಕೂಡ ಅದರಲ್ಲೂ ನಾವು ಆಯ್ಕೆ ಮಾಡಬೇಕಾಗುತ್ತೆ, ಯಾರು ಯಾವ ಮಟ್ಟಿನ ದುರ್ಬಲರು ಅಂತ. ನಮಗೆ ಅಪ್ಲಿಕೇಶನ್ ತುಂಬ ಏನಾದ್ರು ದೊಡ್ಡ ಹೊರದು ಬರ್ತದೆ. ನೀವು ಎಲ್ಲಿವರೆಗೆ ಅಂತ ಹೇಳಿದರೆ ಒಂದು 75-1 ಕೋಟಿಯ ಮನೆ ಕಟ್ಟಿದವರು ಕೂಡ ನಮಗೆ ಅಪ್ಲಿಕೇಶನ್ ಹಾಕ್ತಾರೆ. ನಾನು ಒಮ್ಮೊಮ್ಮೆ ಹೇಳಿಕಂಟು, ಅಯ್ಯೋ ಪುಣ್ಯಾತ್ಮ, ನನ್ನ ಮನೆಯೇ ಅಷ್ಟಿಲ್ಲ ಮಾರಾಯ, ನನಗೆ ಅಷ್ಟು ದೊಡ್ಡ ಮನೆ ಇಲ್ಲ. ಅದು ತಮಾಷೆಗೆ ಹೇಳಿದೆ ನಾನು. ಹಾಗೆ ಇದರ ಆ ವರ್ಕ್ಗಳು ತುಂಬ. ಅದರ ಎಡೆಯಲ್ಲಿ ನಾವು ಕಾರ್ಯಕ್ರಮಗಳು, ಎಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಬೇಕಿದ್ರೆ ನೀವು ಯೋಚನೆ ಮಾಡಿ, ಎಷ್ಟು ಅದರ ಹಿಂದೆ ಕೆಲಸ ಇರ್ಬೋದು. ನಾವು ಬೆಳಿಗ್ಗೆ ಎದ್ದು ಫೋನ ಆಚೆ ಈಚೆ ಓಡಾಡೋದ, ಅಥವಾ ಆಮಂತ್ರಣ ಪತ್ರಿಕೆಗಳನ್ನು ಕೊಡೋದ, ಆ ಕಲಾವಿದರುಗಳನ್ನು ಸಂಪರ್ಕ ಮಾಡೋದ, ಅಷ್ಟು ಮಾಡಿ ಅಲ್ಲಿಂದ ನಮಗೆ ಮತ್ತೊಂದು ಸವಾಲು, ಈ ದಾನಿಗಳನ್ನು ಸಂಪರ್ಕಿಸಬೇಕು. ನೀವು ಯೋಚನೆ ಮಾಡಿ, ಈಗ 8 ಕೋಟಿ 9 ಕೋಟಿವರೆಗೆ ನಾವು ಫೌಂಡೇಶನ್ ಆ ಸತ್ಕಾರ್ಯಕ್ಕೆ ನಾವು ವಿನಿಯೋಗಿಸಿದಂತೆ ಹೇಳಿ ಆದರೆ ಆ 9 ಕೋಟಿ ವಿನಿಯೋಗಿಸಲಿಕ್ಕೆ ಎಷ್ಟು ಕಷ್ಟ ಇರಬಹುದು. ನಿಜ 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 ನಿಜ. ಇದನ್ನು ಮಾಡುವ ಕಷ್ಟ ಒಂದು, ಇದನ್ನು ವಿನಿಯೋಗಿಸುವ ಕಷ್ಟ ಮತ್ತೊಂದು. ಮಾಡೋದು ಯಾರು ಮಾಡಬೇಕು? ಎಲ್ಲದಕ್ಕೂ ಕೇಂದ್ರ ಸ್ಥಾನ ಯಾರು? ಅವರು ನನ್ನ ಕಮಿಟಿಯಲ್ಲಿರುವವರು ನನ್ನನ್ನೇ ನೋಡೋದು, ನನ್ನ ಅಭಿಮಾನಿ ಬಂಧುಗಳು ನನ್ನನ್ನು ನೋಡೋದು, ಕಲಾವಿದರು ನನ್ನನ್ನೇ ನೋಡೋದು, ದಾನಿಗಳು ನನ್ನನ್ನು ನೋಡೋದು. ಕರೆಕ್ಟ್ ಕರೆಕ್ಟ್. ಆ ಎಲ್ಲರನ್ನು ನಾನು ಒಂದೇ ದೃಷ್ಟಿಯಲ್ಲಿ ನೋಡಿಕೊಂಡು ಅವರನ್ನು ಸಮಾಧಾನ ಮಾಡಿಕೊಂಡು ಆ ಪ್ರೀತಿಯನ್ನು ಗಳಿಸ್ಕೊಂಡು ನಾನು ಹೋಗಬೇಕಾಗುತ್ತೆ. ಇದು ದೊಡ್ಡ ಸವಾಲು, ನಿಮಗೆ ಭಾಳ ಕಷ್ಟ. ಒಂದು 7-8 ವರ್ಷದಲ್ಲಿ ನನಗೆ ಹಾಗೆ ಹೇಳೋದು, ಈಗ ಒಂದು ಸತ್ಯ ಹೇಳಬೇಕೆ ಹಾಗೆ ಇದ್ದರೆ ಒಂದು 2-3 ವರ್ಷದಲ್ಲಿ ಆ ಮಟ್ಟಿಗೆ ನಾನು ನೆಮ್ಮದಿಲ್ಲಿದ್ದೆ. ನನಗೆ ಬೇರೆ ನನ್ನ ಮೇಳದ ಆಗಲಿ ಬೇರೆ ಏನು ಸಮಸ್ಯೆ ಇಲ್ಲ, ನನಗೆ ಎಲ್ಲವೂ ಅದರಷ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದೆ ಈಗ ಸದ್ಯಕ್ಕೆ. ಮೊದಲೆಲ್ಲ ಆ ಹಿಂಸೆಗಳಿತ್ತು, ರಂಗದಲ್ಲಿ ನೀನು ಮಾಡಬಾರ್ದು, ಫೌಂಡೇಶನ್ ಏನಿದ್ರು ನೀನು ಬೇರೆ ನೋಡ್ಕು, ನೀನು ಇದಕ್ಕೆ ಅದನ್ನು ತರಬಾರ್ದು, ನೀನು ಇದರ ಒಳಗೆ ಅದನ್ನು ತರಬಾರ್ದು, ಈ ರಂಗದಲ್ಲಿ 1 ರೂಪಾಯಿ ಕೂಡ ರಂಗದ ವೇದಿಕೆಯಲ್ಲಿ ನೀನು ಅದಕ್ಕೆ ತಗೊಳ್ಬಾರ್ದು, ಅಷ್ಟು ಸ್ಟ್ರಿಕ್ಟ್ ಇತ್ತು. ಇಂಥ ಕಂಡೀಷನ್ಗಳಲ್ಲಿತ್ತು. ನಾನು ನನ್ನ ಆಟದ ಹತ್ರ ಹೋಗಿ ನನ್ನ ಕಾರು ನಿಂತಲ್ಲಿಂದ ಅದು ಪ್ರಾರಂಭ. ಯಾರನ್ನು ಸಂಪರ್ಕ ಮಾಡ್ತಾನೆ ನೋಡಿಯವ, ಯಾರಲ್ಲಿ ಮಾತಾಡ್ತಾನೆ ನೋಡಿ, ಯಾರಲ್ಲಾದರೂ ದುಡ್ಡು ಕೇಳಿದನ, ಆಟ ಆಡಿಸೋರದ್ದು ಏನಾದರೂ ದುಡ್ಡು ಕೇಳಿದ್ನ ನೋಡಿ. ಇಂಥದ್ದೆಲ್ಲ ಅಂಥ ಹಿಂಸೆಗಳನ್ನು ತುಂಬ ನಾನು ಒಂದು 7-8 ವರ್ಷದಲ್ಲಿ ಅನುಭವಿಸಿದ್ದೇನೆ. ಅದು ಸಾರ್ವಜನಿಕವಾಗಿ ಹೇಳುವಂಥ ವಿಚಾರಗಳಲ್ಲ, ಆದರೆ ನಾನು ಸಹಿಸ್ಕೊಂಡು ಬಂದಿದ್ದೇನೆ, ಎಲ್ಲವನ್ನು ಸಹಿಸ್ಕೊಂಡು ಬಂದಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ನನಗೋಸ್ಕರ ಮಾಡಿದ್ದಲ್ಲ, ನಿಮ್ಮ ಸಾರ್ವಜನಿಕವಾಗಿ ಇದೆ. ನಾನು ಏನು ಮಾಡಿದ್ದೇನೋ ಅದು ಸಾರ್ವಜನಿಕವಾಗಿದೆ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಬಹಳ ಸಂತೋಷಪಟ್ಟು ಹೇಳ್ತೇನೆ. ನಾನು ಒಂದೇ ಒಂದು ರಿಸಿಪ್ಟ್ ಪುಸ್ತಕ ಇಷ್ಟರವರೆಗೆ ಯಾರ ಕೈಗಾದರೂ ನಾನು ಹಿಡ್ಕೊಂಡು ಹೋಗಿದ್ದೇನೆ. ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಹೋಗದಿದ್ದರೆ ಹೇಳಿ, ಸಾರ್ವಜನಿಕವಾಗಿ ಹೇಳಿ. ನೀವು ಎಷ್ಟೋ ಸಂಘ ಸಂಸ್ಥೆಗಳನ್ನು ನೋಡ್ತೀರಿ, ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡುವವರನ್ನು ನೋಡ್ತೀರಿ. ನೀವು ಇನ್ವಿಟೇಷನ್ ಒಟ್ಟಿಗೆ ನಿಮ್ಮ ರಿಸಿಪ್ಟ್ ಪುಸ್ತಕ ಎಷ್ಟು ಬರೀಬೇಕು ನಿಮ್ಮದು? ನನ್ನ ಜೀವಮಾನದಲ್ಲಿ ಇಷ್ಟವರೆಗೆ ಹೋಗಿದ್ದರೆ ಹೇಳಿ ಯಾರಾದರೂ, ನನ್ನ ಡೋನರ್ಸ್ಗಳಾಗಲಿ ಇನ್ನಿತರರಾಗಲಿ. ಅವರು ನನ್ನ ಮೇಲೆ ಪ್ರೀತಿ ಇಟ್ಟು ಕೊಟ್ಟದ್ದನ್ನು ತಗೊಂಡಿದ್ದೇನೆ, ನಾನು ಮಾಡ್ಕೊಂಡು ಹೋಗಿದ್ದೇನೆ. 7-8 ವರ್ಷದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಕಲಾವಿದ, ಯಕ್ಷಗಾನ ಕಲಾವಿದ, ಇಷ್ಟು ಮಂದಿಯನ್ನು ಸಂಪರ್ಕ ಮಾಡಿ, ಇಷ್ಟು ಸಮಿತಿಗಳನ್ನು ಇಟ್ಟುಕೊಂಡು ಅವರ ಪ್ರೀತಿಯನ್ನು ಗಳಿಸಿಕೊಂಡು 8-9 ಕೋಟಿ ರೂಪಾಯಿಯವರೆಗೆ ಯಕ್ಷಗಾನದ ಕಲೆಗೋಸ್ಕರ ನಾನು ಡಾಕ್ಯುಮೆಂಟಲ್ಲಿ ಹೇಳುದು. ನಾನು
ವಿನಿಯೋಗಿಸಿದ್ದೇನೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಸಾರ್ಥಕತೆ ನನಗೆ ನನ್ನ ಜೀವನದಲ್ಲಿ ಏನು ಬೇಕು ಹೇಳಿ ನನಗೆ? ನಿಜ ನಿಜ ನಿಜ. ಇದು ನಾನು ಗಳಿಸಿದ ಪ್ರೀತಿಯಿಂದ, ಎಲ್ಲವೂ ನನಗೋಸ್ಕರ ಸಿಕ್ಕಿದ್ದದ್ದು, ನನ್ನ ಕಲಾವಿದರಿಗೋಸ್ಕರ ನಾನು ಮಾಡಿದ್ದೇನೆ ಅಂತ ನಾನು ಬಹಳ ಸಂತೋಷಪಟ್ಟು ಹೇಳ್ತೇನೆ, ಅಹಂಕಾರ ಅಲ್ಲ, ಬಹಳ ಸಂತೋಷಪಟ್ಟು ಹೇಳ್ತೇನೆ. ಇದು ನನಗೆ ಕಟೀಲು ತಾಯಿ ಆ ಸುಬ್ರಹ್ಮಣ್ಯ ಸ್ವಾಮಿ ಕೊಟ್ಟಂಥ ಒಂದು ವರ ನನಗೆ. ಈಗ ನಮ್ಮ ತುಳುನಾಡಿನಲ್ಲಿ ಒಂದು ಆಡು ಭಾಷೆ ಇದೆ, ಒಂದು ಆಡು ಮಾತನ್ನು ಹೇಳ್ತಾರೆ. ಏನಂತ ಹೇಳಿದರೆ, ಮಕ್ಕಳಿಗೆ ಸಣ್ಣದರಲ್ಲೇ ಒಂದು ಸಂಸ್ಕಾರವನ್ನು ಕಲಿಸಿ ಅವರಿಗೆ ಕೆಲವೊಂದು ವಿಚಾರಗಳನ್ನು ಸಣ್ಣ ಪ್ರಾಯದಲ್ಲಿ ಹೇಳಿ ಅವರ ಮನಸ್ಸಲ್ಲಿ ಅದು ಇರ್ತದೆ ಅಂತ. ಈಗ ಇವತ್ತಿಗೆ ನೀವು ಈ ಒಂದು ದಾನ ಧರ್ಮದ ವಿಚಾರ ಅಂತ ಹೇಳಿದಾಗ, ನಿಮ್ಮ ತಂದೆ ತಾಯಿ ಸಣ್ಣ ಪ್ರಾಯದಿಂದಲೇ ಅದನ್ನು ನಿಮಗೆ ತುಂಬುತ್ತಾ ಇದ್ರ, ಈ ದೊಡ್ಡವನಾದ ಮೇಲೆ ಒಬ್ಬರಿಗೆ ಕೈ ಎತ್ತಿ ಕೊಡಬೇಕು, ಕೊಟ್ಟದ್ದು ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅಂಥದ್ದೇನಾದ್ರೂ ಅವರು ಕಲಿಸಿಕೊಟ್ಟ ಸಂಸ್ಕಾರವ? ಖಂಡಿತ, ಅದು ಒಳ್ಳೆಯ ಮಾತನ್ನೇ ಹೇಳಿದಿರಿ ನೀವು. ನಾನು ಫೌಂಡೇಶನ್ ಪ್ರಾರಂಭವಾಗಿ ಇದೀಗೆ 8ನೇ ವರ್ಷ ಆಗ್ತಾಯಿದೆ ಅಷ್ಟೇ. 2015ರಲ್ಲಿ ನಾನು ಪ್ರಾರಂಭ ಮಾಡಿದ್ದೆ. ನನ್ನ ತಂದೆ ಒಗೆನಾಡು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು, ನಾನು ಯಕ್ಷಗಾನಕ್ಕೆ ಬರಬೇಕಿದ್ದರೂ ಮೂಲ ಪ್ರೇರಣೆ ನನಗೆ ಅದೇ. ನಾನಿಲ್ಲದ್ರೆ ಯಕ್ಷಗಾನದ ಹತ್ರ ಸುಳಿಯುವವನೇ ಅಲ್ಲ. ನನ್ನ ತಂದೆ ಯಕ್ಷಗಾನ ಕಲಾವಿದ ಹೌದು, ಆದರೆ ಮೊದಲನೇ ಕಲಾವಿದರೆಲ್ಲ ಈ ಕಷ್ಟದ ಜೀವನವನ್ನು ಎಣಿಸಿಕೊಂಡು ಅವರ ಮಕ್ಕಳನ್ನು ಯಾವುದೇ ಕಾರಣಕ್ಕೆ ಯಕ್ಷಗಾನಕ್ಕೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ. ಯಾವುದಾದ್ರೂ ಆದೀತ ಮಗ ಯಕ್ಷಗಾನ ಒಂದು ಬೇಡ ಮಗ ತಿಳಿ ಹೇಳ್ತಾ ಇದ್ರು. ಇವನ್ ನನ್ನ ತಂದೆ ಕೂಡ ನನಗೆ ಹೇಳಿದ ಮಾತಾದೆ, ನೀನು ಕಲಿ, ಆದರೆ ಯಕ್ಷಗಾನಕ್ಕೆ ನೀನು ಹೋಗಬೇಡ, ನಾವು ಕಷ್ಟಪಟ್ಟದ್ದು ಸಾಕು ಅಂತೇಳಿ. ಆದರೆ ಅವರು ಆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಗೆನಾಡು, ನನಗೆ ಆ ಟೈಮಲ್ಲಿ ಕೂಡ ಒಂದು 22 ವರ್ಷಗಳಿಂದ ಯಕ್ಷಗಾನದ ತಾಳಮದ್ದಳೆ, ಯಕ್ಷಗಾನ ಭಜನಾ ಕಾರ್ಯಕ್ರಮಗಳು ಮತ್ತು ಸಾರ್ವಜನಿಕವಾಗಿ, ಅದು ಸುವರ್ಣ ತಿಂಗಳಂತೇಳಿ ಹೇಳ್ತಾರೆ. ಸಿಂಹ ಮಾಸದಿಂದ ಕನ್ಯಾ ಸಂಕ್ರಮಣ, ಆಗಸ್ಟ್ 16ನೇ ತಾರೀಕು ಸಂಕ್ರಮಣದಿಂದ ಸೆಪ್ಟೆಂಬರ್ 16ನೇ ತಾರೀಕು ಸಂಕ್ರಮಣ, ಅಂದರೆ ಒಂದು 32 ದಿವಸಗಳ ದಿನದಂದು ನಿತ್ಯ ಅನ್ನದಾನ, ಯಕ್ಷಗಾನ, ತಾಳಮದ್ದಳೆ ಇದನ್ನೆಲ್ಲ ಮಾಡ್ತಾಯಿದ್ರು. ಎಷ್ಟೋ ಕಲಾವಿದರು ಅದರಿಂದ ತಯಾರಾದರು. ಈವನ್ ನಾನು ಕೂಡ ತಯಾರಾದ್ದಲ್ಲಿಂದಲೇ. ಅದು ನನ್ನ ತಂದೆ ಯಕ್ಷಗಾನಕ್ಕೆ ಕೊಟ್ಟದ್ದು, ತಂದೆಯ ಗರಡಿಯಿಂದಲೇ. ಆ ಟೈಮಲ್ಲಿ ಕೇವಲ ಯಕ್ಷಗಾನ ಮಾತ್ರ ಅಲ್ಲ, ಅಲ್ಲಿ ಒಂದು 2-3 ದೊಡ್ಡ ಆ ಮಟ್ಟಿನ ಒಂದು ಯಕ್ಷಗಾನ ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲಿ ಹಿರಿಯ ಕಲಾವಿದಗಳನ್ನು ಗುರುತಿಸುವುದು, ಅನೇಕ ಕಾರ್ಯಕ್ರಮಗಳನ್ನು ಮೊದಲು ಮಾಡ್ತಾಯಿದ್ರು. ಒಂದು ಬಡ ಕಲಾವಿದರಿಗೆ ಅಂದರೆ ಇಷ್ಟು ದೊಡ್ಡ ಮಟ್ಟಿನಲ್ಲಿ ಕೊಡ್ತಾ ಇರಲಿಲ್ಲ, ಒಂದು 1,000 ಆವಾಗ ಅದು ದೊಡ್ಡ ಮೊತ್ತವೇ. ಕರೆಕ್ಟ್, ಆವಾಗ ಅದು ದೊಡ್ಡ ಮೊತ್ತವೇ ಆಗಿತ್ತು. ಈ ಸೂರ್ಯಕುಮಾರ್ ಗೋವಿಂದ ಭಟ್ರಿಂದ ಹಿಡಿದು ಅರ್ವಕುರ ಶೆಟ್ಟರಿಂದ ಹಿಡಿದು ಮಾಂಬಾಡಿ, ಪದ್ಯಾಣ, ಕುರಿಯ ಇಂಥ ಮನೆತ ಎಲ್ಲ ಸಾಧಾರಣ, ಅಲ್ಲಿ ಒಗೆನಾಡು ದೇವಸ್ಥಾನಕ್ಕೆ ಕಾರ್ಯಕ್ರಮಕ್ಕೆ ಬಾರದ ಕಲಾವಿದರು ಕೂಡ ಸಾಧಾರಣ ಇರಲಿಕ್ಕಿಲ್ಲ. ಬಡಗುದ್ದ ನಮ್ಮ ಉತ್ತರ ಕನ್ನಡದಿಂದ ಸುಬ್ರಹ್ಮಣ್ಯ ದಾರೇಶ್ವರರಿಂದ ಹಿಡಿದು ನಮ್ಮ ದಿನೇಶ ಮಣ್ಣಯ್ಯರಾಗಲಿ, ಹೊಳ್ಳರಾಗಲಿ, ಅವರೆಲ್ಲ ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ಳುವವರು. ಇಂಥದನ್ನು ನನ್ನ ತಂದೆ ಮಾಡ್ತಾ ಬಂದಿದ್ದರು. ಅದು ನನಗೆ ಪ್ರೇರಣೆ ಆಗಿತ್ತು ಆ ಟೈಮಲ್ಲಿ ಮಾತ್ರ. ನನ್ನ ತಂದೆ ಅಂದರೆ ಆರ್ಥಿಕವಾಗಿ ದೊಡ್ಡ ಇದೇನಲ್ಲ, ಈ ಕಲೆಕ್ಷನಿಗೆಲ್ಲ ನಮ್ಮ ಒಗೆನಾಡು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಎಲ್ಲ ಹೋಗಿ ಅದನ್ನು ಮಾಡ್ತಾಯಿದ್ರು. ಅಷ್ಟು ಕಷ್ಟದಲ್ಲಿ ಮಾಡ್ತಾಯಿದ್ರು. ಅದನ್ನು ನೋಡಿ 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 ಅಯ್ಯೋ ನನ್ನ ತಂದೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಈ ಕಲೆಗೋಸ್ಕರ ಅಂತ, ಅದು ನನ್ನ ಮನಸ್ಸಲ್ಲಿ ಕೂತಿತ್ತು. ಆ ಸಮಯದಲ್ಲಿ ಕೂಡ ಎಷ್ಟೋ ಜನ ಕಲಾವಿದರು ಮಳೆಗಾಲದಲ್ಲಿ ಬಂದು, ಅಣ್ಣ ನಮಗೊಂದು ಇಂಥ ಕಷ್ಟ ಇದೆ, ಒಂದು ಸಹಾಯ ಮಾಡಿ ಅಂತ ಹೇಳುವಾಗ ನನ್ನ ತಂದೆಯಲ್ಲಿ ಇಲ್ಲದಿದ್ದರೂ ಅವರು ಇನ್ನೊಬ್ಬರಲ್ಲಿ ತಗೊಂಡಾದರೂ ಅಲ್ಲಿ ಕೊಡ್ತಾಯಿದ್ರು. ಒಬ್ಬ ಮನೆಗೆ ಬಂದ ಕಲಾವಿದರನ್ನು ಯಾಚಿಸಿ ಬಂದ ಕಲಾವಿದರನ್ನು ಹಾಗೆ ಕಳಿಸಿದವರಲ್ಲ. ಮೊದಲು ಯಕ್ಷಗಾನವನ್ನು ಮೇಳವನ್ನು ಮಾಡಿದರು, ಮಲ್ಲ ಮೇಳ ಅಂತೇಳಿ 82ರಲ್ಲಿ. ನನಗೊಂದು ಆ ಟೈಮಲ್ಲಿ ಸಣ್ಣ ಮಗು, ನನಗೆ ನೆನಪಿದೆ ಎಷ್ಟು, ಒಂದು 88ರವರೆಗೆ ಏನೋ ಮಾಡಿದ್ದಾರೆ ಅಂತ ಕಾಣುತ್ತೆ. ನನಗೆ ಜಸ್ಟ್ ನೆನಪಿದೆ ಎಷ್ಟು, ನಾನೊಂದು 4-5 ವರ್ಷದ ಮಗು ಆ ಟೈಮಲ್ಲಿ. ಆಗ ಇದ್ದ ಕಲಾವಿದರು ಈಗ ಕೆಲವರು ನನ್ನ ಜೊತೆ ಇದ್ದಾರೆ ಆ ಪ್ರೀತಿಯಲ್ಲಿ. ನಮ್ಮ ದಿವಾಣ ಶಿವಶಂಕರ ಭಟ್ರಾಗಲಿ ನೆನಪಿದ್ದವರಿಗೆಲ್ಲ ತಂದೆ ಮಾಡಿ, ಅಯ್ಯೋ ಆವಾಗ ಅಂತ ಹೇಳಿದ್ರೆ ಮಳೆಗಾಲದಲ್ಲೆಲ್ಲ ಪಟ್ಲದ ಮನೆಯಲ್ಲಿ ಇದ್ದದ್ದು. ಈ ಕೋಳಿರು ಭಾಸ್ಕರ್, ಮಲ್ಲ ಭಾಸ್ಕರ್, ದಿವಾಣ ಶಿವಶಂಕರ ಭಟ್ರು, ನೆಟ್ಟಣಿಗೆ ಮಾಧವ, ಬಜಿಪೆ ಹರಿಶಣ್ಣ, ಮತ್ತು ಕುಂಬಳಿ ಚಂದ್ರಶೇಖರರು, ಮಧುರು ಗಣಪತಿ ರಾಯರು, ಇವರೆಲ್ಲ ನನಗೆ ಅಂದರೆ ಆ ತಂದೆಯ ಮೇಳದ ಇಲ್ಲಿದ್ದ ಕಲಾವಿದರು. ತೆಂಕೆಬೇಲೆ ತಿರುಮಲೇಶ್ವರ ಶಾಸ್ತ್ರಿಗಳು, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ನನ್ನ ಗುರುಗಳು ಯಕ್ಷಗಾನದ, ಅವರೆಲ್ಲ ತಂದೆಯ ಮೇಳದಲ್ಲಿದ್ದವರು. ಇವನ್ ಪದ್ಯಾಣ ಶಂಕರನಾರಾಯಣ ಭಟ್ರು ಅಂತೇಳಿ ನಮ್ಮ ತೆಂಕುತಿಟ್ಟಿನ ಪ್ರಸಿದ್ಧ ಚೆಂಡವಾದಕರು. ಅವರು BSc ಸ್ಟೂಡೆಂಟ್ ಬೇರೆ ಏನೋ ಒಂದು ಉದ್ಯೋಗದಲ್ಲಿದ್ದರು. ಅವರನ್ನು ಯಕ್ಷಗಾನದ ಮೇಳಕ್ಕೆ ಹೇಳ್ಕೊಂಡು ಬಂದದ್ದು ನನ್ನ ತಂದೆ. ಅವರು ಈಗಲೂ ಹೇಳ್ತಾರೆ. ಈಗ ತೆಂಕುತಿಟ್ಟಿನ ಅಗ್ರಮಾನ್ಯ ಚೆಂಡವಾದಕರು ಪದ್ಯಾಣ ಶಂಕರನಾರಾಯಣ ಭಟ್ರು, ಯಕ್ಷಗಾನದ ಮೇಳಕ್ಕೆ ಅವರನ್ನು ಕರ್ಕೊಂಡು ಬಂದದ್ದೇ ನಮ್ಮ ತಂದೆ. ಇಂಥೆಲ್ಲ ತುಂಬ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಅದು ನನಗೆ ಪ್ರೇರಣೆಯಾಗಿ ಅದು ಮತ್ತೆ ರಕ್ತಗತವಾಗಿ ಬರಲೇಬೇಕು. ಖಂಡಿತ. ಅಣ್ಣ, ಈಗ ಸತೀಶ್ ಪಟ್ಲ ಅಂತ ಹೇಳಿದಾಗ ಕೆಲವೊಮ್ಮೆ ಸ್ವಲ್ಪ ನೀವು ಗಂಭೀರವಾಗಿರ್ತೀರಿ,
ಕೆಲವೊಂದು ಜನರಿಗೆ ಕ್ವಶನ್ ಏನಂತ ಹೇಳಿದ್ರೆ, ಸತೀಶ್ ಪಟ್ಲ ಅವರು ತುಂಬ ಹಾಸ್ಯ ಇದರ ಪ್ರಜ್ಞೆ ಇರುವಂಥ ವ್ಯಕ್ತಿಯ, ಅಥವಾ ತುಂಬ ಗರ್ವದ ವ್ಯಕ್ತಿಯ, ಅಥವಾ ಸೌಮ್ಯ ಸ್ವಭಾವದ ವ್ಯಕ್ತಿಯ ಅಂತ. ಮೂರೂ ಹೌದು. ಕೆಲವು ಕಡೆ ಮೂರು ಬೇಕಾಗತ್ತೆ. ನಮ್ಮ ಫೀಲ್ಡಲ್ಲಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕಾಗತ್ತೆ. ಮತ್ತು ಗರ್ವ ಅಂತ ಹೇಳಿದರೆ ಗರ್ವದ ವ್ಯಕ್ತಿ ಅಲ್ಲ, ನಾನು ತುಂಬ ಸಾತ್ವಿಕ ಮನುಷ್ಯ ಮತ್ತು ಫ್ರೆಂಡ್ಲಿ ಆಗಿರ್ತೇನೆ. ಹಾಸ್ಯ ಪ್ರಜ್ಞೆ ಇಲ್ಲ ಅಂತೇಳಿ ಅಲ್ಲ, ಆದರೆ ನಮಗೆ ಅದರಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡುವಷ್ಟು ನಮಗೆ ಟೈಮ್ ಇಲ್ಲ. ನಮ್ಮ ಕಾರ್ಯಕ್ರಮಗಳ ಇದು ಮತ್ತು ಅಭಿಮಾನಿಗಳ ಮಧ್ಯೆ ಇರೋದು ಒತ್ತಡದಿಂದಾಗಿ ಅಂಥದ್ದಕ್ಕೆ ಟೈಮ್ ಇರಲ್ಲ ಅಷ್ಟೇ. ಸ್ನೇಹ ಗೌರವಕ್ಕೆ ಸೋಲ್ತೀರಿ. ಅದಕ್ಕೆ ನನ್ನ ಪ್ರಾಣವನ್ನು ಬೇಕಾದರೂ ಕೊಡ್ತೇನೆ, ನನ್ನ ಹೃದಯದಲ್ಲಿ ಜಾಗ ಅದಕ್ಕೆ. ನಾನೊಂದು ಕಮಿಟ್ಮೆಂಟ್ ಆದರೆ, ಒಬ್ಬ ವ್ಯಕ್ತಿಯನ್ನು ನಾನು ಇಷ್ಟಪಟ್ಟರೆ, ಅದು ನಾನು ಏನು ಅದಕ್ಕೆ ಮಾಡಲಿಕ್ಕೂ ನಾನು ಸಿದ್ಧನೆ. ಆ ಟೈಪಿನವ ನಾನು. ಅಂದರೆ ನಾನು ನನ್ನ ಸರ್ವಸ್ವವನ್ನು ಅವರಿಗೆ ಅರ್ಪಿಸ್ತೇನೆ. ನಾನು ಕೆಲವು ಪೆಟ್ಟು ತಿಂದದ್ದು ಇಂಥ ವಿಚಾರದಲ್ಲಿ. ನನಗೆ ತುಂಬ ಒಂದು 2005 ಒಂದು 18 ವರ್ಷಗಳಿಂದ ಒಂದು ಮನೆತನಕ್ಕೆ ನಾನು ಕೊಟ್ಟಂಥ ಗೌರವಕ್ಕೆ, ನಾನು ಆ ಮನೆತನಕ್ಕೆ ಕೊಡುವಂಥ ಗೌರವ ಅದು. ಅದರಿಂದ ನಾನು ಹಿಂಜರಿದಿಲ್ಲ. ನನಗೆ ಎಷ್ಟೇ ಒತ್ತಡಗಳು, ಎಂಥ ಕಿರಿಕಿಗಳು ಬಂದರೂ ಕೂಡ ಅದರಿಂದ ಹಿಂಜರಿದಿಲ್ಲ ನಾನು ಇವತ್ತು ನನ್ನ ಹೃದಯದಲ್ಲಿ ಆ ಮನೆತನಕ್ಕೆ ಸ್ಥಾನ. ಆದರೆ ಆ ವ್ಯಕ್ತಿಗಳು ಅದನ್ನು ದುರುಪಯೋಗ ಮಾಡಿಕೊಂಡ್ರು ಅಷ್ಟೇ. ಹೌದು, ಆ ವ್ಯಕ್ತಿಗಳಿಂದ ನಾನು ತುಂಬ ಪೀಡ್ತಿದ್ದೆ. ನಾನು ಯಾವ ಉದ್ದೇಶಕ್ಕೋಸ್ಕರ ಅವರಿಗೆ ಏನು ಮಾಡಲಿಕ್ಕೆ ಹೊರಟನ ಅದನ್ನೆಲ್ಲವನ್ನು ಅನುಭವಿಸಿಕೊಂಡು, ಅದನ್ನೆಲ್ಲವನ್ನು ಪಡ್ಕೊಂಡು, ಕೊನೆಗೆ ನನ್ನನ್ನೇ ಮತ್ತೊಂದು ಮಗ್ಗಲಲ್ಲಿ ನೋಡಿ ನನಗೆ ಇದು ಮಾಡುವಂಥ ಅಂಥ ಕೃತಜ್ಞರನ್ನು ನಾನು ನೋಡಿದ್ದೇನೆ ನನ್ನ ಜೀವನದಲ್ಲಿ. ಅಂಥದ್ದು ತುಂಬ ಬಂದಿದೆ. ಇದನ್ನೆಲ್ಲ ಸಹಿಸ್ಕೊಂಡು ಒಂದು ಮಟ್ಟಿಗೆ ನಾವು ಹೋಗಬೇಕಾಗತ್ತೆ. ಆದರೆ ನಮ್ಮ ನಿರ್ಧಾರಗಳಿಂದ ಏನೇ ಒತ್ತಡಗಳು ಬಂದರೂ ನಮ್ಮದೊಂದು ಒಳ್ಳೆಯ ದಾರಿಯಿಂದ ಅದು ಹಿಂಜರಿಯುವ ಪ್ರಶ್ನೆ ಇಲ್ಲ ಅಂತ ನನಗೆ. ನೋಡಿ, ನಾನು ಫೌಂಡೇಶನ್ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಒತ್ತಡಗಳು ಬಂತು. ನಿಲ್ಲಿಸಬೇಕು ನೀನು ಇದನ್ನು, ನೀನು ನಿಲ್ಲಿಸಬೇಕು ಅಂತ. ಒಳ್ಳೆ ಕಾರ್ಯಕ್ಕೂ ಅಯ್ಯಯ್ಯೋ, ಅದು ಒಳ್ಳೆ ಕಾರ್ಯ ನಮಗೆ, ನೋಡುಗರಿಗೆಲ್ಲ ನನಗೆ ಒಳ್ಳೆ. ಅದು ಅವರು ಹೇಳುದು ಹೇಗೆ ಬಾಕಿದ್ದವರು, ಅವು ಆಗಿ ಬಿಡುತ್ತಲ್ಲ ಮನಪವನೆತ್ತ ಅಂತಾರೆ ಈ ರೀತಿ ಅಲ್ಲ. ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಒತ್ತಡ. ಅದನ್ನು ನಾನು ಹೀಗೆ ಹೇಳಲಿಕ್ಕೆ ಕೆಲವುದನ್ನು ಹೊರಟ್ರೆ ಅವು ಆವಾಗ ಯಾಕೆ ಹೇಳಲಿಲ್ಲ, ಈಗ ಯಾಕೆ ಹೇಳುದಂತ ಇಂಥದನ್ನೆಲ್ಲ ಸಾರ್ವಜನಿಕವಾಗಿ ನಾವು ಮಾತಾಡುವಂಥ ವಿಚಾರಗಳಲ್ಲ ಅದು. ಅದಲ್ಲ, ನಮ್ಮ ಮೇಳಕ್ಕೆ ಮಾತ್ರ ಮಾಡಬೇಕು. ಮಾಡಿದ್ರು ಕೂಡ ಅದು ಇದರಿಂದ ಆಗುವಾಗ ಸಿಗುದಲ್ವ ನಿಮಗೆ? ನೀನು ಇದರಲ್ಲಿ ಇದ್ದ ಕಾರಣ ಸಿಗುದಲ್ವ ನಿಮಗೆ? ಅದ ಕಾರಣ ಇದಕ್ಕೆ ಮಾತ್ರ ಮಾಡಬೇಕು. ಬಾಕಿದ್ದು ಬಡಗುಗೆ ಬಾಕಿ ಮೇಳಗಳಿಗೆಲ್ಲ ಯಾಕೆ ಮಾಡಬೇಕು? ಮಾಡೋದಿದ್ರು ಇಲ್ಲದಿದ್ದರೆ ಮಾಡಲೇಬಾರ್ದು. ಇದರಲ್ಲಿ ಇರುವಾಗ ಇಂಥದ್ದೆಲ್ಲ ತುಂಬ ಕೇಳಿ 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 ಕಿವಿ ಜಿಡ್ಜಿಡ್ದು ಹೋಗಿ ಇಂಥದನ್ನೆಲ್ಲ ಸಹಿಸಿ ನಾವು ಒಂದೊಂದು ಮೆಟ್ಟಿಗಳನ್ನೆಲ್ಲ ಹತ್ಕೊಂಡು ಬರಬೇಕಾಗತ್ತಲ್ಲ. ಅಲ್ಲ, ನನಗೆ ಒಂದು ರೀತಿಯಲ್ಲಿ ಅದು ಒಳ್ಳೆಯದಾಯಿತು. ಯಾಕೆಂದರೆ ನಮಗೆಲ್ಲ ಪಾಠ ಅಂತ. ಅದೆಲ್ಲ ಸಮಾಜದಲ್ಲಿ ಯಾವ್ಯಾವ ವ್ಯಕ್ತಿಗಳು, ನಾವು ಏನೋ ಗ್ರಹಿಸಿದಂಥ ವ್ಯಕ್ತಿಗಳು ಹೇಗೆ ಇದ್ದಾರೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಯಲಿಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಇಂಥದ್ದೆಲ್ಲ ಪಾಠಗಳು ಒಟ್ಟಿಗೆ ಇದ್ದುಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕುವವರು ಎಷ್ಟು ಜನ ಇದ್ದಾರೆ. ನನ್ನ ಕಷ್ಟ ಬಂದಾಗ ನನ್ನ ಜೊತೆ ಯಾರೆಲ್ಲ ಇದ್ದರು. ನಿಜ ನಿಜ. ನನಗೆ ಕೊನೆಗೆ ಸಿಕ್ಕಿದ್ದು ನಾನು ಉಪಕಾರ ಮಾಡಿದವರಲ್ಲ, ನನ್ನ ಫೌಂಡೇಶನ್ ಥ್ರೂ ನಾನು ಮಾಡಿದ ಉಪಕಾರದವರೂ ಅಲ್ಲ, ನನ್ನ ಅಭಿಮಾನಿ ದೇವರುಗಳೇ, ನನ್ನ ಕಷ್ಟ ಕಾಲದಲ್ಲಿ ನಿಂತವರು, ಇವತ್ತಿಗೂ ನನ್ನ ಜೊತೆ ನಿಂತವರು ಅವರೇ, ನನ್ನನ್ನು ನಂಬಿದವರು, ನನ್ನ ಪ್ರೀತಿಯನ್ನು ಗಳಿಸಿದವರು. ಅವರು ಯಾವತ್ತೂ ನನಗೆ ಎಷ್ಟು ದೊಡ್ಡ ಅನ್ಯಾಯ ಯಾರು ಮಾಡಿದ್ರು ಅವರ ಹತ್ತಿರದ ಸಂಬಂಧಿಗಳು ಕೂಡ ನನ್ನ ಜೊತೆ ಇದ್ದರು. ಅವರಿಗೆ ಎಷ್ಟು ಹಿಂಸೆ, ಅವರನ್ನು ಅವರ ಕುಟುಂಬದಿಂದ ಹೊರಗಿಡ್ಲಿಕ್ಕೆ ನೋಡಿದರು. ನಿಮಗೆ ಸಪೋರ್ಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಬೇರೆ ಮೇಳಗಳಿಗೆ ಆರ್ಡರ್ ಕಳಿಸಿದರು. ಅವನಿಗೆ ಕಾರ್ಯಕ್ರಮಗಳನ್ನು ಕೊಡಬಾರ್ದು, ಬೇರೆ ಮೇಳಗಳಿಗೆ ಅವನನ್ನು ಕರೀಬಾರ್ದು, ಅಂದರೆ ಟೋಟಲಿ ಆಗಿ ಒಂದು ಮಲಗಿಸಿ ಬಿಡಬೇಕೆನ್ನುವ ಒಂದು ಚಿಂತನೆ. ಟೋಟಲಿ ಆಗಿ ಅಂದರೆ ಅದು ಮಾಡಿದ ಉದ್ದೇಶಗಳೇ ಅಂಥದ್ದು. ಆದರೆ ಈಗ ನಾನೇ ಅವರಿಗೆ ಮಾಡಿದ್ರು ಕೂಡ ನಾನು ಪ್ರಾಮಾಣಿಕವಾಗಿ ನಾನು ಏನು ಹೇಳಿದೆ ಅಂದರೆ, ನಾನು ಒಂದು ವೇಳೆ ಅವರಿಗೆ ಅನ್ಯಾಯ ಮಾಡಿದ್ರು, ಅವರು ನನಗೆ ಅನ್ಯಾಯ ಮಾಡಿದರು, ನೋಡುವವರು ಬೇರೆ ಒಬ್ಬರೇ, ಖಂಡಿತ ದೇವರು. ಅದಕ್ಕೆ ಪ್ರತಿಫಲ ಅವರು ಕೊಡ್ತಾರೆ. ಹಾಗೆ ನಾವು ನಮ್ಮ ಜೀವನದಲ್ಲಿ ಕೈ ಮುಗಿದು ನಾವು ನಡಿಬೇಕಷ್ಟೇ ಹೊರತು ಯಾರು ಏನೇ ಮಾಡಿದರೂ ಕೂಡ ನಮ್ಮನ್ನು ದೇವರು ಕೈ ಬಿಡುವುದಿಲ್ಲ ಎಂಬ ವಿಶ್ವಾಸದ ನಾನು. ಈಗ ಆ್ಯಸ್ ಅ ಫ್ಯಾಮಿಲಿ ಮ್ಯಾನ್ ಆಗಿ ಮಕ್ಕಳ ಜೊತೆ ನಿಮ್ಮ ಒಂದು ಟೈಮ್ ಯಾವ ಥರ ಇರ್ತದೆ? ಈಗ ಸಂಡೇ ಈಗ ಸಾಮಾನ್ಯವಾಗಿ ಮಂಗಳೂರಿನಲ್ಲಿ ಒಂದು ಬೀಚಿಗೆ ಹೋಗುವಂಥದ್ದು, ಒಳ್ಳೆ ಒಂದು ತುಳು ಸಿನಿಮಾ ಬಂದರೆ ತುಳು ಸಿನಿಮಾ ಕರ್ಕೊಂಡು ಹೋಗುವಂಥದ್ದು, ಅಂಥ ಸೌಭಾಗ್ಯಗಳು ಸಿಗ್ತಾವ ಈ ಬಿಸಿ? ಕಷ್ಟ ಪಾಪ, ಮಕ್ಕಳು ಸಫರ್ ಆಗ್ತವೆ. ನನ್ನ ಕಾರ್ಯಕ್ರಮಗಳಿಂದ ಆಗಿಲ್ಲ,
ನನಗೆ ಒಂದು ಕಡೆ ನಾನು ಒಂದು ಸಲ ಒಂದು ವೇದಿಕೆಯಲ್ಲಿ ಅದು ಭಾವನಾತ್ಮಕವಾಗಿ ಹೇಳಿ ಹೋಯಿತು ನನಗೆ, ಅದನ್ನು ಹಂಚ್ಕೊಳ್ಳೋದಿಲ್ಲ. ಆದರೆ ನಾನು ಪುಣ್ಯವಂತ ಅಂತ. ನಾನು ಅವರಿಗೆ ಟೈಮ್ ಕೊಡ್ತಾ ಇಲ್ಲ, ಅವರು ನನಗೆ ಟೈಮ್ ಕೊಡ್ತಾ ಇದ್ದಾರೆ. ನನ್ನ ತಂದೆ ತಾಯಿ ಆಗಲಿ, ನನ್ನ ಧರ್ಮಪತ್ನಿ ಆಗಲಿ, ನನ್ನ ಮಕ್ಕಳಾಗಲಿ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ. ನನಗೆ ಅದಕ್ಕಿಂತ ದೊಡ್ಡದೇನು ಬೇಕು ಹೇಳಿ? ನಿಜ ನಿಜ ನಿಜ. ನನ್ನ ಕಂಪ್ಲೇಂಟ್ ಹೇಳ್ತಾ ಇಲ್ಲ. ನನ್ನ ಇನ್ನೊಬ್ಬರಲ್ಲಿ ಹೊರಗಿನ ಬಂದವರಲ್ಲಿ ನನ್ನನ್ನು ಎಲ್ಲಿಯೂ ಕರ್ಕೊಂಡು ಹೋಗೋದಿಲ್ಲ. ನನ್ನ ತಂದೆ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಎಷ್ಟು ಸಣ್ಣ ಮಕ್ಕಳಾದರೂ ಕೂಡ ಇಲ್ಲ, ನನ್ನ ತಂದೆ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ನಾನು ತಿರುಗಾಡಿಕೊಂಡು, ನಾನು ಒದ್ದಾಟ ಮಾಡಿಕೊಂಡು ಯಾರ ಫ್ರೆಂಡ್ಸ್ ಜೊತೆ ಲೇಡೀಸ್ ಬಾರ್ಗಳಲ್ಲಿ ಅಥವಾ ಜೆಂಟ್ಸ್ ಬಾರ್ಗಳಲ್ಲಿ ಕೂತ್ಕೊಂಡು ಅಥವಾ ಪಬ್ಗಳಲ್ಲಿ ಕೂತ್ಕೊಂಡು ನಾನು ಟೈಮ್ ಹಾಳು ಮಾಡ್ತಾ ಇಲ್ಲಲ್ಲ ನನ್ನ ಜೀವನವನ್ನು. ನಿಜ. ನನ್ನ ಪ್ರತಿಯೊಂದು ಸಮಯವನ್ನು ನಾನು ಎದ್ದ ನಂತರ ಪ್ರತಿಯೊಂದು ಕ್ಷಣವನ್ನು ನನ್ನ ಸಮಾಜಕ್ಕೋಸ್ಕರ ನಾನು ಇಡ್ತಾ ಇದ್ದೇನೆ. ಅವ್ರು ನೋಡ್ತಾ ಇದ್ದಾರೆ, ಕಣ್ಣಾರೆ ನೋಡ್ತಾ ಇದ್ದಾರೆ. ನಾನೇನಾದರೂ ಶೋಭಾಜಿ ಮಾಡಿಕೊಂಡು ನನ್ನ ಸಮಯವನ್ನು ತಿರುಗಾಟ ಮಾಡಿಕೊಂಡು ನಾನು ಒಬ್ಬನೇ ಇದ್ದರೆ ಅದೊಂದು ವಿಚಾರ ಬೇರೆ. ಕರೆಕ್ಟ್. ನಾನು ಏನು ಮಾಡ್ತಾ ಇದ್ದೇನೆ, ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದೇನೆ, ಸಾರ್ವಜನಿಕವಾಗಿ ನನ್ನ ಜೀವನ ಇದೆ. ಅದನ್ನು ಅರ್ಥ ಮಾಡ್ಕೊಂಡಿದ್ದಾರಲ್ಲ, ನನಗೆ ಅದಕ್ಕಿಂತ ದೊಡ್ಡ ಸಂಪತ್ತು ಏನು ಬೇಕು ಹೇಳಿ? ಖಂಡಿತ. ನನ್ನ ತಂದೆ ತಾಯಿ ಪ್ರತಿ ಬಂದವರಲ್ಲಿ ಅಯ್ಯೋ ಪಾಪ ನನ್ನ ಮಗ ಎಷ್ಟು ಊಟ ಮಾಡಿದ್ನ, ನೀರು ಕುಡಿದ್ನ, ಅದೆಲ್ಲ ಕೇಳುವಾಗ ನಮಗೆ ಕರಳಿ ಹಿಂಡಿ ಬರುತ್ತೆ ಅಂತ. ಅವರಿಗೆ ಆ ಕಾಳಜಿಯನ್ನೆಲ್ಲ ನೋಡುವಾಗ ಅವರು ನಮಗೇನು ಕೊಡಬೇಕಾಗಿಲ್ಲ. ಆ ಚಿಂತನೆಗಳಿದೆ ಅಲ್ಲ, ನಾನು ಮಾಡುವ ಒದ್ದಾಟಗಳ ಮಧ್ಯೆ ಬೇರೆ ದೃಷ್ಟಿಕೋನದಲ್ಲಿ ಬೇರೆ ಮಕ್ಕಳನ್ನು ತಂದೆ ತಾಯಿಗಳು ಹೇಗೆ ನೋಡ್ತಾರೆ? ಈಗ ಅವರ ಮಕ್ಕಳು ಏನಾದರೂ ಬೇರೆ ಆಟ ಆಡಿಕೊಂಡ, ಇನ್ನೊಂದು ನಾನು ಹಾಗೆ ಹೇಳಿದಾಗೆ ಬೇರೆ ಬೇರೆ ರೀತಿಯಲ್ಲಿ ದುರ್ವಿನಿಯೋಗ ಮಾಡಿಕೊಂಡಿದ್ದರೆ ಅವ ಎಲ್ಲಾದರೂ ತಿರುಗಾಟದಲ್ಲಿ ಇರಬೇಕು. ಎಲ್ಲಿದ್ದಾನೆ ಯಾರಿಗೂ ಗೊತ್ತು. ಹಾಗೆ ಮಾಡಿಕೊಂಡು ಅಂದರೆ ಹಾಗೆ ಹೇಳೋದನ್ನು ಕೂಡ ಕೇಳಿದ್ದೇನೆ. ನನಗೆ ಅದೊಂದು ಹೆಮ್ಮೆ ಅಲ್ಲ, ಅದು ನನಗೆ ಸಾರ್ಥಕತೆ. ಈಗ ನೀವು ಎಜುಕೇಷನ್ ಮಾಡಿದ್ದೀರಿ ಅಂತ ಹೇಳಿದ್ರಿ. ಪಟ್ಲ ಸತೀಶ್ ಅವರು ಈ ಒಂದು ಯಕ್ಷಗಾನ ಫೀಲ್ಡಿಗೆ ಬರದೇ ಇರುತ್ತಿದ್ರೆ ಏನಾಗ್ತಾ ಇದ್ರು ಅಂತ ನಿಮ್ಮ ಇದು ರೂಟ್ ಏನಿತ್ತು ನಿಜವಾಗಿ? ನಾನು ಹೋಟೆಲ್ ಲೈನ್ಗೆ ಸೇರಿದ್ದೆ, ಅಲ್ಲೇ ಲೈನಲ್ಲಿ ಇರ್ತಿದ್ನೇ ಏನೋ. ನನಗಂದರೆ ಆ ಟೈಮಲ್ಲಿ ದೊಡ್ಡ ಎಜುಕೇಷನ್ ಮಾಡುವಂಥ ನನಗೆ ಇಂಟ್ರೆಸ್ಟ್ ಇತ್ತು, ಬಟ್ ಪರಿಸ್ಥಿತಿ ಇರಲಿಲ್ಲ, ಮನೆಯ ಪರಿಸ್ಥಿತಿ ಹಾಗೆ ಇರಲಿಲ್ಲ. ಅದು ಹೇಳ್ಕೊಂಡು ಬಂತಲ್ಲ. ನಾನು ಬಾಂಬೆಗೆ ಹೋಗಿದ್ದೆ. ಬಾಂಬೆಯಲ್ಲಿ ಒಂದು ಹೋಟೆಲಲ್ಲಿ ಇದ್ದೆ. ನಾನು ಆ್ಯಕ್ಚುಲಿ ಸ್ಟಿವಾರ್ಡ್ ಆಗಿದ್ದೆ. ಒಂದು 6-7 ತಿಂಗಳಲ್ಲಿ ಕೆಲಸ ಮಾಡಿದ್ದೇನೆ. ಬ್ಯಾಂಗ್ಳೂರಲ್ಲೂ ಇದ್ದೆ ಒಂದು ಹೋಟ್ಲಲ್ಲಿ. ಒಂದು ವರ್ಷ ನಾನು ಆ ರೀತಿಯಲ್ಲಿದ್ದೆ, ನನ್ನ ಜೀವನ ನಿರ್ವಹಣೆಗೆ ಅಂತ ಹೊರಗೆ ಹೋದವ. ಆಮೇಲೆ ನನಗೆ ತಾಯಿಗೆ ಸ್ವಲ್ಪ ಅಸೌಖ್ಯ ಆಯಿತು ಅಂತೇಳಿ ನಮ್ಮ ಮನೆಗೆ ಊರಿಗೆ ಬರಬೇಕಾಯಿತು. ಆ ಟೈಮಲ್ಲಿ ನನ್ನ ಅಕ್ಕನ ಮದುವೆ ಆಯಿತು. ನಾವು 3 ಮಕ್ಕಳಾದರೂ ಕೂಡ ನನಗೆ ಬುದ್ಧಿ ಬರುವಾಗಲೇ ನಾವು 2 ಮಕ್ಕಳಿದ್ದೇವೆ ಮನೆಯಲ್ಲಿ. ಅದು ಮತ್ತೇನಾದರೂ ನಾನು ಹೇಳೋದಿಲ್ಲ ಬಾಕಿ ಏನು ವಿಚಾರ ಅಂತ. ನಾವು 2 ಇದ್ದೇವೆ. ಆ ಕಷ್ಟವನ್ನು ನಾನು ಅವತ್ತಿನಲ್ಲಿ ನೋಡ್ಕೊಂಡು ಬಂದವ. ತಂದೆ ತಾಯಿಯ ದುಃಖ ಆಗಲಿ, ಮನೆಯ ಪರಿಸ್ಥಿತಿಗಳಾಗಲಿ, ಅದನ್ನೆಲ್ಲ ಮೆಟ್ಟಿ ಒಂದೊಂದೇ ಹಂತಗಳ ಅದೆಲ್ಲ ನನಗೆ ಪಾಠ ಆಯಿತು ಜೀವನದಲ್ಲಿ ಅಂತ. ಒಂದೊಂದೇ ಅದನ್ನು ಏರಿಕೊಂಡು ಬರಬೇಕಾಯಿತು. ಇಂಥದ್ದನ್ನೆಲ್ಲ ಅನುಭವಿಸ್ಕೊಂಡು ಬಂದಾವ. ಕಷ್ಟದ ಜೀವನದಲ್ಲಿ ನಮ್ಮ ಫ್ಯಾಮಿಲಿ ದೊಡ್ಡ ಶ್ರೀಮಂತ ಫ್ಯಾಮಿಲಿ, ಆದರೆ ನಾವು ತುಂಬ ಸ್ವಾಭಿಮಾನಿಗಳು, ಕಷ್ಟದಲ್ಲಿ ಬದುಕಿದವರು, ನಿಯತ್ತಿನಿಂದ ಇದ್ದವರು, ಪ್ರಾಮಾಣಿಕವಾಗಿ. ಇವತ್ತು ಕೂಡ ಹಾಗೆ. ನಮಗೆ ಮನೆಯಲ್ಲಿ 10 ರೂಪಾಯಿ ಇದ್ದರೂ ಕೂಡ 10 ರೂಪಾಯಿಯಲ್ಲಿ ಸಮಾಧಾನದಲ್ಲಿ ನಾವು ನೆಮ್ಮದಿಯಿಂದ ಜೀವನ. ಅದರಲ್ಲಿ 4 ಜನ ಬಂದರೆ 8 ರೂಪಾಯಿಯನ್ನು ಅವರಿಗೆ 2 ರೂಪಾಯಿ ಹಾಕಿ ಅವರಿಗೆ ಕೊಟ್ಟು 2 ರೂಪಾಯಿಯನ್ನು ನಾನು ಸ್ವೀಕಾರ. ನಮ್ಮ ಮೊದಲಿಂದಲೇ ನನ್ನ ತಂದೆ ತಾಯಿ ಕಲಿಸಿಕೊಟ್ಟಂತಹ ಜೀವನದ ಪದ್ಧತಿ ಅದು. ಕೋಟಿಗಟ್ಟಲೆ ಇದೆ ಅಂತೇಳಿ ಅಲ್ಲ, ಖಂಡಿತವಾಗಿ ಇಲ್ಲ. ಆದರೆ ನೆಮ್ಮದಿಯ ಜೀವನ ಇದೆ, ಅದು ಸಂತೋಷ. ಈಗ ಒಂದು 10 ವರ್ಷದ ಹಿಂದೆ ಹೇಳೋದಾದ್ರೆ, ನಾನು ಸಾಕಷ್ಟು ಕಡೆ ಯಕ್ಷಗಾನದ ಎಲ್ಲಿಯಾದರೂ ಬೋರ್ಡ್ ನೋಡಿದಾಗ ಅಲ್ಲಿ ಯಕ್ಷಗಾನದ ಹೆಸರಿರ್ತದೆ, ಮೇಳದ ಹೆಸರಿರ್ತದೆ, ಸೈಡಿನಲ್ಲಿ ವಿಶೇಷ ಆಕರ್ಷಣೆ ಪಟ್ಲ ಸತೀಶ್ ಅವರ ಒಂದು ಗಾಯನ ಅಂತ ಇರ್ತದೆ, ಅಲ್ಲಿ ಒಂದು ಹಾಕಿರ್ತಾರೆ. ಆ ಟೈಮ್ನಲ್ಲಿ ಎಷ್ಟು ಪ್ರೆಷರ್ ಇತ್ತು ನಿಮಗೆ ಅಂತ ಹೇಳಿ. ಎಲ್ಲ ಕಡೆಯಲ್ಲೂ ವಿಶೇಷ ಆಕರ್ಷಣೆಗಳು ಕಾಣಿಸ್ತಾ ಇದ್ವು, ಬಟ್ ನಿಮಗೆ ಟೈಮ್ ಅಂದರೆ ಎಷ್ಟು ಪ್ರೆಷರ್ ಇತ್ತು ಅಂತ. ನೀವೇ ಬರಬೇಕು, ನೀವೇ ಭಾಗವತಿಕೆ ಮಾಡಬೇಕು ಅನ್ನೋ. ಹೌದು, ತುಂಬ ಪ್ರೆಷರ್ ಇತ್ತು. ಅದು ಎಲ್ಲ ಬಾಕಿ ಮೇಳಗಳಲ್ಲೂ ಹಾಗೆ, ಆ ಮೇಳಗಳ ಆಟದಲ್ಲೂ ಬೇರೆ ಮೇಳಗಳು, ನಾನು ಇಲ್ಲದ ಬೇರೆ ಮೇಳಗಳಲ್ಲೂ ಹಾಗೆ. ಆ ಪೋಸ್ಟರ್ಗಳೆಲ್ಲ ನನ್ನದೇ ಫೋಟೋ. ಅದು ನಾನು ಹಾಗೆ ಹೇಳಿದೆಲ್ಲ, ಅದು ನಮಗೆ ದೇವರು ಕೊಟ್ಟಂಥ ಒಂದು ಗಿಫ್ಟ್. ಅದು ನಾನು ಅದನ್ನು ಉಳಿಸ್ಕೊಂಡಿದ್ದೇನೆ, ಇಷ್ಟವರೆಗೆ ಪಾಲಿಸಿಕೊಂಡು ಬಂದಿದ್ದೇನೆ ಕೂಡ. ಆ ಸಾಧ್ಯವಾದಷ್ಟು ಆ ಕಾರ್ಯಕ್ರಮಗಳಿಗೆ ಒಂದು ಅರ್ಧ ಗಂಟೆ ಆದರೂ ಟೈಮ್ ಕೊಟ್ಟು ನಾನು ಹೋಗ್ತೇನೆ.
ನನ್ನಲ್ಲಿ ಕೆಲವರು ಕೇಳದೇ ಹಾಕ್ತಾರೆ, ಕೆಲವು ದೂರಗಳಲ್ಲಿ ನನ್ನಲ್ಲಿ ಕೇಳದಲ್ಲಿ ಸತೀಶ್ ನಿಮ್ಮ ಫೋಟೋ ಉಂಟಲ್ಲಿ, ನೀವು ಬರ್ತೀರಿ ಇವತ್ತು. ನನಗೆ ಕೆಲವು ಕಾರ್ಯಕ್ರಮಗಳು ಗೊತ್ತೇ ಇರೋದಿಲ್ಲ, ನಾನಲ್ಲಿ ಇದ್ದೇನೆ ಅಂತಲೇ ಗೊತ್ತಿಲ್ಲ ನನಗೆ. ಮತ್ತು ಅಲ್ಲಿ ಅವರು ಬೇರೆ ಆವಾಗ ಅಪಪ್ರಚಾರ ಆಗುತ್ತೆ, ಅವರ ಪಟ್ಲರ ಹೆಸರುಂಟು, ನೋಡಿ ಬಂದಿರ್ತಾರೆ, ಇಲ್ಲ ನಮ್ಮಲ್ಲಿ ಬರ್ತೇನೆ ಅಂತ ಹೇಳಿದರೆ ಬರಲಿಲ್ಲ ಅಂತ. ಹೀಗೆ ಕೆಲವರಿಗೆ ಅಂದರೆ 100ರಲ್ಲಿ 5%, ಜಾಸ್ತಿ ಹೇಳಲ್ಲ, ನಾನು 5% ನನ್ನಲ್ಲಿ ಕೇಳಿದವರಿಗೆ ಕೂಡ ನನಗೆ ಟೈಮ್ ಕೊಡಲಿಕ್ಕೆ, ಅಂದರೆ ನಾನು ಬರ್ತೇನೆ ಅಂತ ಹೇಳಿ ಕೂಡ ನನಗೆ ಹೋಗಲಿಕ್ಕೆ ಕೆಲವು ಆಗದೆ ಪರಿಸ್ಥಿತಿ ಕೂಡ ಇದೆ. ಅಂದರೆ ನನ್ನ ಆರೋಗ್ಯದ ಸಮಸ್ಯೆಯು ತುಂಬ ತೀರಾ ಸಂಕಷ್ಟದ ಸಮಯದಲ್ಲಿ ನಾನು ಹೋಗಲಿಕ್ಕೆ ಆಗಲ್ಲ, ನನಗೆ ಅಂಥದ್ದೊಂದು 5% ಕೂಡ ಇದೆ. ಆದರೆ ಮ್ಯಾಕ್ಸಿಮಮ್ ನಾನೊಂದು ಅರ್ಧ ಗಂಟೆ ಆದರೂ ನಾನು ಹೇಳಿದಲ್ಲಿಗೆ ಹೋಗಿಯೇ ಹೋಗ್ತೇನೆ, ಒಂದು ಗೌರವಪೂರ್ವಕವಾಗಿ. ಅದು ಎಷ್ಟೇ ರಾತ್ರಿ ಆಗಲಿ, ಯಾವ ಆಗಲ್ಲ, ಎಷ್ಟೇ ಬ್ಯುಸಿ ಇದ್ದರೂ ಕೂಡ. ನಿಮಗೆ ಇದು ಪರ್ಸನಲ್ ಹಂಚಿಕೊಂಡು ನೀವು ಅದಕ್ಕೆ ಹೇಳಿದ್ದಕ್ಕೆ, 2 ದಿವಸಕ್ಕಿಂತ ಮುಂಚೆ ನನ್ನ ದೊಡ್ಡಪ್ಪ, ನನ್ನ ತಂದೆಯ ಅಣ್ಣ ತೀರಿಯೋದು. ಒಂದು 2-3 ದಿವಸಕ್ಕಿಂತ ಮುಂಚೆ ಅಷ್ಟೇ. ನಾನೊಂದು 2-3 ಕಾರ್ಯಕ್ರಮಗಳ ಶೆಡ್ಯೂಲನ್ನು ಒಪ್ಕೊಂಡು ಆಗಿದೆ. ನನಗೆ ಬೆಳಿಗ್ಗೆ 10 ಗಂಟೆ ಆಗುವಾಗ, ನಾನು ಇಲ್ಲಿ ಏಳುವಾಗ ನನಗೆ ಫೋನ್ ಬಂತು. ನನ್ನ ಹೆಂಡತಿ ಪಾಪ ಅವಳಿಗೆ ಒಂದು 9 ಗಂಟೆ ಆಗುವ ಸುದ್ದಿ ಸಿಕ್ಕಿದೆ. 10 ಗಂಟೆ ಆಗುವಾಗ ನನಗೆ, ಅಂದರೆ ನಾನು ಮಲಗುವುದೇ ಬೆಳಿಗ್ಗೆ 4 ಗಂಟೆಗೆ, ನಮ್ಮ ಯಕ್ಷಗಾನ ಮುಗಿಸಿ ಬಂದು ಮಲಗುವುದೇ ಬೆಳಿಗ್ಗೆ 4 ಗಂಟೆಗೆ. ಅದನ್ನು ನೋಡಿ ನನ್ನನ್ನು ಎಬ್ಬಿಸ್ಲಿಕ್ಕೆ ಅವರು ಹೆದರ್ತಾರೆ ಪಾಪ, ಅಷ್ಟಾದರೂ ಮಲಗಲಿ ಅಂತ. 9 ಗಂಟೆ ಹೀಗೆ ಆಗಿದೆ ಅಂತೆ ಅಂತ. ನನಗೆ ಅಲ್ಲಿಗೆ ಹೋಗುವ ಪರಿಸ್ಥಿತಿ ಇಲ್ಲ. ನಾನು ಈ 4-5 ಕಾರ್ಯಕ್ರಮಗಳು ಅದು ಅನಿವಾರ್ಯ, ನಾನು ಹೋಗಲೇಬೇಕು, ಬೇರೆ ದಾರಿಯೇ ಇಲ್ಲ. ಅಲ್ಲಿಗೆ ಕೂಡ ನನಗೆ ಹೋಗಲಿಕ್ಕೆ ಆಗಿಲ್ಲ. ನನ್ನ ದೊಡ್ಡಪ್ಪ, ನನ್ನ ತಂದೆಯ ಅಣ್ಣ, ಇಷ್ಟು ಟೈಮ್ ಕೂಡ ಕೊಡಲಿಕ್ಕೆ ನನಗಾಗಲ್ಲ ಅಂತ ನಾನು ಈ ಸಾರ್ವಜನಿಕವಾಗಿ ಉಳಿದ ಕಾರಣ. ಆದರೆ ನನ್ನ ಫ್ಯಾಮಿಲಿಯವ್ರನ್ನ ಅರ್ಥ ಮಾಡ್ಕೊಡ್ತಾರೆ. ಈಗ ನನ್ನ ಚಿಕ್ಕಪ್ಪಂದರಾಗಲಿ, ಅಣ್ಣಂದರಾಗಲಿ, ಬೈಜಿ ಒಡೆನ ಬೋದಿಪ್ಪು ಆಗಲ್ಲ. ನನ್ನ ಬಗ್ಗೆ ಅವ್ರಿಗೆ ಗೊತ್ತು, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೋಡ್ತಾ ಇದ್ದಾರೆ ಅವರು, ನನಗೆ ಗೊತ್ತು. ನಾನು ಒಂದು ವೇಳೆ ಬಾರದೇ ಇದ್ದರೆ ನಾನು ಯಾಕೆ ಬರಲಿಲ್ಲ ಅಂದರೆ, ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡಿರ್ತಾನೆ ಅಂತೇಳಿ ಅವರಿಗೆ ಖಂಡಿತ ಗೊತ್ತು, ನಮ್ಮ ಇಡೀ ಫ್ಯಾಮಿಲಿಗೆ. ಆದ ಕಾರಣ ನನಗೆ ಆ ನೋವಿದೆ, ಹೋಗ್ಲಿಕ್ಕೆ ಆಗಿಲ್ಲಲ್ಲ. ಅಷ್ಟು ಟೈಮ್ ಕೂಡ ನನ್ನ ದೊಡ್ಡಪ್ಪನನ್ನು ಕೊನೆಯ ಪಕ್ಷ ಆದರೂ ನಾನೊಂದು ಮುಖ ಆದರೂ ನೋಡ್ಬೋದಿತ್ತಲ್ಲ ಅಂತ ಒಂದು ನೆಮ್ಮದಿ. ಅಂತ ಹೇಳಿದ್ರೆ ಮುಂಚಿನ ದಿವಸ, ಅವ್ರು ತೀರಿ ಹೋಗೋದು ಮುಂಚಿನ ದಿವಸ ನಾನು ಹೋಗಿ ಅವರನ್ನು ಸ್ವಲ್ಪ ಮಾತಾಡಿಸಿ ಬಂದಿದ್ದೇನೆ. ಆ ಕಡೆ ಹೋಗ್ಲಿಕ್ಕಿತ್ತು ನನಗೆ. ಕ್ಷಣದಲ್ಲಿ ಮಾತನಾಡುವ ಒಂದು ಇದು, ಹೌದು, ಕೊನೆಯ ಕ್ಷಣದಲ್ಲಿ ನನ್ನ ಪರಿಚಯವೂ ಸಿಕ್ಕಿದೆ ಅವರಿಗೆ. ನನ್ನ ತಲೆ ಮುಟ್ಟಿ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಆ ದಿವಸ. ಅದು ನೆಮ್ಮದಿ. ಅಂದರೆ ಇಂಥ ಸಂದಿಗ್ಧತೆಗಳು ಕೂಡ ನನಗೆ ಇದೆ ಅಂತ. ಅಂಥ ಸಂದರ್ಭದಲ್ಲಿ ಕೂಡ ನಾನು ಕಾರ್ಯಕ್ರಮಗಳಿಗೆ ಎಲ್ಲಿ ಹೋಗಬೇಕು ಅಲ್ಲಿ ಹೋಗಿದ್ದೇನೆ. ಅದಕ್ಕಿಂತ ಜಾಸ್ತಿ ಒಬ್ಬ ಮನುಷ್ಯನಾದ ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಹೇಳಿ? ಈಗ ನಾನು ಹೋಗದ ಸತ್ತು, ಈಗ ನಮ್ಮ ಊರಿನವರು ಎಲ್ಲರೂ ಅಲ್ಲಿ ಸೇರಿದ್ರು ನನ್ನ ದೊಡ್ಡಪ್ಪನ ಮರಣ ದಿವಸ. ನನಗೆ ಹೋಗ್ಲಿಕ್ಕೆ ಆಗಿಲ್ಲ. ಊರವರಿಗೂ ಗೊತ್ತು, ಪಟ್ಲ ಯಾಕೆ ಬರಲಿಲ್ಲ ಅಂತ ಕಂಪ್ಲೇಂಟ್ ಆಗಲ್ಲ ಅಂತ ಅವರಿಗೆ ಆ ಸಮಸ್ಯೆಗಳು ಗೊತ್ತು. ಈಗ ಒಂದು ನೇರವಾದ ಪ್ರಶ್ನೆ ಅಣ್ಣ, ಏನಂತ ಹೇಳಿದ್ರೆ, ನೀವು ಸಾಕಷ್ಟು ಏಳು ಬೀಳು ಎಲ್ಲವನ್ನು ನೋಡಿದ್ದೀರಿ. ಈಗಿನ ಯುವ ಜನತೆ ನೋಡಿ, ನೀವೊಂದಷ್ಟು ಪೇಪರ್ಗಳಲ್ಲಿ ನ್ಯೂಸ್ ನೋಡಿರ್ಬೋದು, 10ನೇ ಕ್ಲಾಸ್ ಫೈಲ್ ಆದಕ್ಕೆ ಆತ್ಮಹತ್ಯೆ, ಕೊರೋನಾ ಬಂತು, ಇನ್ನು ನಮಗೆ ಏನು ಜೀವನವೇ ಇಲ್ಲ, ಸಣ್ಣ ಸಣ್ಣ ವಿಚಾರಗಳು, ಅದನ್ನು ಅವರು ತೆಗೆದುಕೊಳ್ಳುವ ರೀತಿ ಮಾತ್ರ ತುಂಬ ದೊಡ್ಡದು. ನಿಮ್ಮ ಹತ್ರ ಕೇಳುವುದಾದರೆ, ಯುವ ಜನತೆಗೆ ಈ ವಿಡಿಯೋದ ಮುಖಾಂತರ ಒಂದು ಸಂದೇಶ ಕೊಡಬಹುದಾ? ಸಣ್ಣ ಸಣ್ಣ ವಿಚಾರಗಳನ್ನು ಮನಸ್ಸಿಗೆ ದೊಡ್ಡದಾಗಿ ತಗೊಂಡು ಜೀವನವನ್ನೇ ಸರ್ವನಾಶ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗಳೀಗ ಬರ್ತಾ ಇದೆ. ಏಳು ಬೀಳು ಮನುಷ್ಯನ ಜೀವನದಲ್ಲಿ ಸಾಮಾನ್ಯ. ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ರಿ, ಯುವ ಜನತೆಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಶಾಲಾ ಕಾಲೇಜುಗಳ ಶಿಕ್ಷಣವೇ ಜೀವನಕ್ಕೆ ಮುಖ್ಯ ಅಲ್ಲ, ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈಗ ಮೊದಲೆಲ್ಲ 1ನೇ ಕ್ಲಾಸ್ ಹೋಗದವ ಕೂಡ ಸಂಸ್ಕಾರಯುತವಾಗಿ ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಗಳಾಗಿ ಎಷ್ಟೋ ಜನ ಬದುಕಿದ್ದಾರೆ. ಅದನ್ನು ಅರಿವು ಮಾಡಿಕೊಳ್ಳುವಂಥ ಕೆಲಸಗಳನ್ನು ಈಗಿನ ಶಾಲೆಗಳಲ್ಲೂ ಮಾಡಬೇಕು. ನಮ್ಮದು CBSE, ನಮ್ಮದು ಇಷ್ಟು ಆಗಲೇಬೇಕು, ಇಷ್ಟು ಪೋರ್ಷನ್ ಒತ್ತಡಗಳು ಸಹಜ. ಆದರೆ ಆ ಮಗುವಿನ ಕೆಪಾಸಿಟಿಯನ್ನು ನಾವು ನೋಡ್ಕೋಬೇಕು. ಎಲ್ಲರೂ ಒಂದೇ ಲೆಕ್ಕ ಇರಲ್ಲ. ಕರೆಕ್ಟ್. ಈಗ ಒಂದು ಕ್ಲಾಸಲ್ಲಿ 50 ಜನ ಮಕ್ಕಳಿದ್ದಾರೆ, ಎಲ್ಲರೂ ಫಸ್ಟ್ ಬರಲಿಕ್ಕೆ ಸಾಧ್ಯನಾ? ಒಬ್ಬೊಬ್ಬರ ಮನಸ್ಥಿತಿ ಅದೇ ಮುಖ್ಯ ಅಲ್ಲ. ಅದು ಅಲ್ಲದೆ ಜೀವನ ತುಂಬ ಇದೆ, ಅದು ಒಂದು ವಿಭಾಗ ಅಷ್ಟೇ ಜೀವನದ್ದು. SSLCಯಲ್ಲಿ ಫೈಲ್ ಆದ ಕೂಡಲೇ ನಾನು ಫೈಲ್ ಮಾರ್ರೆ, ನಾನು SSLCಯಲ್ಲಿ ಫೈಲ್, ನಾನು ಮತ್ತೆ ಅರ್ಧದಲ್ಲಿ ಸೆಕೆಂಡ್ ಟೈಮ್ ಕಟ್ಟಿ ನಾನು ಅಲ್ಲಿಗೆ 2 ತಿಂಗಳಲ್ಲಿ ನಾನು ಪಾಸ್ ಮಾಡ್ಕೊಂಡು ಬಂದವ. ಆತ್ಮಹತ್ಯೆ ದಾರಿ ಅಲ್ಲ ಅದಕ್ಕೆ ಅಂತ. ಜೀವನದಲ್ಲಿ ಸಂಘರ್ಷಗಳು ಬರುವುದು ಸಹಜ, ನಾವು ಮನುಷ್ಯರು, ಏಳು ಬೀಳುಗಳು ಬರುವುದು ಸಹಜ. ಅದಕ್ಕೆ ಧೈರ್ಯ ಹೊಂದಿದ್ದೆ, ನಮಗೆ ಛಲ ಬೇಕು.
ನಮಗೊಂದು ಆತ್ಮವಿಶ್ವಾಸ, ನಮಗೆ ಆತ್ಮವಿಶ್ವಾಸ ಇಲ್ಲದಿದ್ದರೆ ನಾವು ಯಾಕೆ ಬದುಕೇನು ಪ್ರಯೋಜನ? ಖಂಡಿತ. ಯಾರು ಏನು ಮಾಡಿದ್ರು ಕೂಡ ನಮ್ಮ ಜೀವನಕ್ಕೆ ನಮ್ಮಲ್ಲಿ ಎಷ್ಟು ಇರಲಿ ಇಲ್ಲದೇ ಇರಲಿ ನಾವೇ ಹೊಣೆ. ನಮ್ಮನ್ನು ಯಾರೂ ಉದ್ಧಾರ ಮಾಡಲಿಕ್ಕೆ ಬರಲ್ಲ. ಅದು ಸಣ್ಣ ಮಕ್ಕಳಿಗೆ ನಾವು ಅರಿವು ಮೂಡಿಸುವುದು ನಮ್ಮ ಕರ್ತವ್ಯ. ಅದು ತುಂಬ ಫೀಲ್ಡ್ ಇದೆ ಸಮಾಜದಲ್ಲಿ ಬದುಕಲಿಕ್ಕೆ. ಎಜುಕೇಷನ್ 10ನೇ ಇವತ್ತಿನ ಇದರಲ್ಲಿ ಸಿಚುವೇಷನಲ್ಲಿ ಕೂಡ 10ನೇ ಫೈಲ್ ಆದವನಿಗೆ ಜೀವನ ಇಲ್ಲ ಅಂತ ಹೇಳಲಿ ಎಷ್ಟೋ ವಿಧಾನಗಳಿವೆ. ಬನ್ನಿ, ಕಲೆಗೆ ಬನ್ನಿ, ಸ್ಪೋರ್ಟ್ಸಿಗೆ ಬನ್ನಿ, ಎಷ್ಟು ವಿಭಾಗಗಳಿದೆ. ಅಥವಾ ಬೇರೆ ಇದನ್ನು ಆಯ್ಕೆ ಮಾಡಿಕೊಳ್ಳಿ. ಈಗ ಹೋಟೆಲ್ನ ಎಷ್ಟೆಷ್ಟು ದೊಡ್ಡ ಸೆಟ್ಗಳು ನೀವು ಮುಂಬೈಯಲ್ಲಿ, ದುಬೈಯಲ್ಲಿ ಅಥವಾ ಬೇರೆ ಫೀಲ್ಡ್ಗಳನ್ನು ನೋಡಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಸೆಟ್ಗಳು. ಅವ್ರಿಗೆ ಎಜುಕೇಷನೇ ಇಲ್ಲ, ಬುದ್ಧಿವಂತಿಕೆ. ಅವರು ನಡ್ಕೊಂಡು ಬಂದಂಥ ಸಂಸ್ಕಾರ, ಅವರ ಫ್ಯಾಮಿಲಿ ಅವರಿಗೆ ಕಲಿಸಿದಂಥ ಸಂಸ್ಕಾರ, ಆ ಸಂಸ್ಕಾರದಲ್ಲಿ ಬೆಳೆದು ಒಂದು ಸತ್ಪ್ರಜೆಯಾಗಿ ಬೆಳೆದಿದ್ದಾರೆ. ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಾಗಿದ್ದಾರೆ. ಖಂಡಿತ. ನಾವೀಗ ಅದು ಮಾಡಬೇಕು, MCom ಮಾಡಬೇಕು, MSc ಮಾಡಬೇಕು, MSW, ಅದಲ್ಲ ಜೀವನ. ಅದು ಮಾಡಿದ್ರು ಈ ಸಂಸ್ಕಾರ ಇಲ್ಲದಿದ್ದರೆ ಮಾಡಿದವನು ಪ್ರಯೋಜನ ಇಲ್ಲ. ಅದು ಮಾಡಿದ್ರು ಕೂಡ ಮೊದಲು ಇದನ್ನು ಬೆಳೆಸಬೇಕು ನಾವು. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಅದು ಅಷ್ಟು ಮನಸ್ಸಲ್ಲಿ ನೀವು ಆ ಭಾವನೆಗಳನ್ನು ಇಟ್ಟುಕೊಂಡು ನೀವು ಬೇರೆ ಮಾರ್ಗಕ್ಕೆ ಇಳಿಬೇಡಿ. ಅನೇಕ ಬೇರೆ ದಾರಿಗಳಿದೆ. ನಾವು ಯಾವತ್ತೂ ಎಲ್ಲವನ್ನು ಸವಾಲಾಗಿ ಸ್ವೀಕರಿಸಬೇಕು. ಹೌದು, ನಾನು ಫೈಲ್ ಆದ್ನ, ಯಾಕೆ ಫೈಲ್ ಆದ ನೋಡುವ, ನಾನು ಯಾಕೆ ಫೈಲ್ ಮಾಡಿದರು, ಅವ ಕಲೀಲಿಲ್ಲ ಅಂತ ಫೈಲ್ ಮಾಡಿದ್ರು ಕೂಡ ಹಾಗಾದರೆ ನೋಡು ನಾನು ಪಾಸ್ ಆಗಿ ತೋರಿಸ್ತೇನೆ ಅವರಿಗೆ. ಅದು ಬೇಕು ನಮಗೆ ಪಾಸಿಟಿವ್ನೆಸ್. ನಾವು ಒಂದು ಸಲ ನಮಗೆ ಯಾರಾದರೂ ಒಂದು ಅನ್ಯಾಯ ಮಾಡಿದೆ ಅಂತೇಳಿ ನಾವು ಕುಸಿದು ಬಿದ್ದರೆ ಆಯ್ತಾ, ಅಲ್ಲಿಗೆ ಅವ್ರು ಗೆದ್ದಾಗೆ ಆಯ್ತಲ್ಲ. ನಿಜ. ಇದು ನಾವು ಸೋತದ್ದಲ್ಲ, ಸೋಲಿಸುವುದು ನಮ್ಮನ್ನು. ನಾವು ಸೋಲು ಒಪ್ಪಬಾರದಂತ ಅಲ್ಲಿ ಅಷ್ಟೇ. ನಿಜ ಅಣ್ಣ. ಮತ್ತೊಂದು ಈಗ ಪಬ್ಲಿಕ್ಕಿಗೆ ಇರುವಂಥ ಕ್ವಶನ್ ಏನಂತ ಹೇಳಿದ್ರೆ, ಪಟ್ಲ ಸತೀಶ್ ಶೆಟ್ಟರು ಅವರ ಒಂದು ರೂಟ್ನಲ್ಲಿ ಹೋಗ್ತಾ ಇದ್ದಾರೆ. ಫ್ಯೂಚರ್ನಲ್ಲಿ ನಿಮ್ಮ ಈ ಲೆಗಸಿಯನ್ನು ಕ್ಯಾರಿ ಮಾಡಲಿಕ್ಕೆ ನಿಮ್ಮ ಶಿಷ್ಯವೋ ನಿಮ್ಮ ಮಗನೋ ಯಾರಾದರೂ ತಯಾರಾಗ್ತಾ ಇದ್ದಾರಾ ಅಂತ? ಆಗ್ಬೋದು, ಶಿಷ್ಯಂದರು ಇದ್ದಾರೆ. ತುಂಬ ಜನ ಕೇಳ್ತಾ ಇದ್ದಾರೆ ನನ್ನಲ್ಲಿ. ತುಂಬ ಜನ ಕೇಳ್ತಾ ಇದ್ದಾರೆ, ನೀವು ಕ್ಲಾಸ್ ಮಾಡ್ತಿದ್ರೆ ನಾವು ಬರ್ತೇವೆ ಅಂತ. ನನಗೆ ನಾನು ಹಾಗೆ ಹೇಳಿದೆ, ಆಮೇಲೆ ಒಂದು ಕಾರ್ಯಕ್ರಮಗಳ ಒತ್ತಡ ಮತ್ತು ಈ ಬಾಕಿ ಅಭಿಮಾನಿಗಳನ್ನು ಸಮಾಧಾನ ಪಡಿಸುವುದು, ನಮ್ಮ ದಾನಿಗಳನ್ನು ಸಮಾಧಾನ ಪಡಿಸುವುದು, ಅದರ ಜೊತೆಗೆ ಈ ಫೌಂಡೇಶನ್ನ ವರ್ಕ್ಗಳು, ಇದರಲ್ಲಿ ನನಗೆ ಸಮಯ ಸಿಕ್ಕಲ್ಲ. ನಾನು ಅದರ ಯೋಚನೆ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಅದನ್ನು ನಾನು ಪ್ರಾರಂಭ ಮಾಡ್ತೇನೆ. ಈಗ ಒಂದು ನನ್ನ ಪಟ್ಟ ಶಿಷ್ಯ ಅಂತ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಂತ ಹೇಳಿಕೆ ನನ್ನ ಜೊತೆ ಕಲಿತಾವ ಅವ ಇದ್ದಾನೆ. ಮತ್ತು ಮಕ್ಕಳು ಸ್ವಲ್ಪ ಕಲಿತಾ ಇದ್ದಾರೆ. ಮಗನಿಗೆ ಏನಾದರೂ ಇಂಟ್ರೆಸ್ಟ್ ಇದೆ, ತುಂಬ ಇಂಟ್ರೆಸ್ಟ್ ಇದೆ, ಅದರ ಬಗ್ಗೆ ಅಭಿಮಾನ ಇದೆ. ಮತ್ತು ಅವರಿಗೆ ಅದು ನೆನಪಲ್ಲಿ ಉಳಿಬೇಕು ಅಂತ ನನ್ನ ಆಶಯ ಕೂಡ ಅದೇ. ಯಾಕಂತ ಹೇಳಿದರೆ ಅವರದ್ದು ಏನಿದ್ರು ಕೂಡ ನಾನು ಯಕ್ಷಗಾನದಲ್ಲಿ ಪಡೆದದ್ದು. ಖಂಡಿತ. ಅವರ ಎಜುಕೇಷನ್ ಆಗಲಿ ಏನಿದ್ರು ಕೂಡ ಆ ಭಾವನೆ ಅವರಲ್ಲೂ ಕೊನೆಯವರೆಗೆ ಇರುತ್ತದೆ ಕೂಡ. ಅದನ್ನು ಮಾಡುವ ಕರ್ತವ್ಯ ನನಗೆ. ಅವರೀಗ ಜೀವನ ಏನು ಮಾಡ್ತಾ ಇದ್ದಾರೋ ಅದು ನಮ್ಮ ತಂದೆಯಿಂದ ಯಕ್ಷಗಾನದಿಂದ ಬಂದದ್ದು ಅಂತ ಆ ಭಾವನೆ ನನ್ನ ಮಕ್ಕಳಿಗೆ ಅದು ಬೇಕಾಗೋಕ್ಕೆ ಮೂಡಿಸುವುದು ನನ್ನ ಜವಾಬ್ದಾರಿಯೂ ಹೌದು. ನನಗೆ ಯಕ್ಷಗಾನದಲ್ಲಿ ಸಿಕ್ಕಿದಂಥ ಸಂಪತ್ತದು, ಅದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅವರು ಯಕ್ಷಗಾನದ ಫೀಲ್ಡಿಗೆ ಬರ್ತಾರಾ, ಇನ್ನೊಂದು ಕಡೆ ಇರ್ತಾರಾ, ಅದು ವಿಷಯ ಇರಲ್ಲ, ಅದು ಅವರವರಿಗೆ ಬಿಟ್ಟದ್ದು. ನಿಮ್ಮ ಯಾವುದೇ ನಾನು ಒತ್ತಡ ಹಾಕಲ್ಲ. ನಾನು ಹಾಗೆ ಹೇಳಿದೆಲ್ಲ, ಯಾವ ಮಕ್ಕಳಿಗೂ ನಾನು ಒತ್ತಡ ಹಾಕಲ್ಲ, ನನ್ನ ಮಕ್ಕಳಿಗೂ ನಾನು ಒತ್ತಡ ಹಾಕಲ್ಲ. ಆದರೆ ಒತ್ತಡ ಹಾಕ್ತೇನೆ ಯಾವುದಕ್ಕೆ, ಅವರದ್ದು ಏನು ಕೊಡುಗೆ ಇದ್ದರೂ ಈ ಕಲೆಗೆ ಸಲ್ಲಬೇಕು. ಮುಂದೆ ಇದರಲ್ಲಿ ಭಾಗವತಿಕೆ ಮಾಡಬೇಕು, ವೇಷ ಮಾಡಬೇಕಂತ ನಾನು ಒತ್ತಡ ಹಾಕಲ್ಲ. ಆ ಋಣ ಅವರಿಗೆ ಯಕ್ಷಗಾನದ್ದು ಅವರ ಜೀವಮಾನ ಪರ್ಯಂತ ಬೇಕೇ. ಎಸ್. ನಿಮ್ಮ ಇಷ್ಟು ಅಮೂಲ್ಯವಾದ ಕ್ಷಣಕ್ಕೆ ಧನ್ಯವಾದಗಳು ಸರ್. 28ನೇ ತಾರೀಕಿಗೆ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮ, ನಿಮ್ಮ ಮಾತುಗಳಲ್ಲಿ ಒಂದು ಪ್ರೀತಿಯ ಒಂದು ಕರೆಯೋಲೆ ಕೊಡೋದಾದರೆ ನಮ್ಮ ಸಿನಿಮಾ ಅಭಿಮಾನಿಗಳಿಗೆ, ದೈವ ಆರಾಧಕರಿಗೆ ಆಗಿರ್ಬೋದು, ಅಥವಾ ನಿಮ್ಮ ಯಕ್ಷಗಾನದ ಅಭಿಮಾನಿಗಳಿಗೆ. ಇದೆಲ್ಲ ಒಂದು ಕಲಾ ಸಂಘಟನೆ, ನಮ್ಮದು ಯಕ್ಷಧ್ರುವ ಕಲಾ ಸಂಘಟನೆ. ದಯವಿಟ್ಟು ನೀವುಗಳೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು. ಕೊಡಲಿಕ್ಕೆ ನಾವು ಯಾರನ್ನು ಕೇಳಲ್ಲ. ನಾನು ಹೇಳಿದ ಕೆಲ ವಿಚಾರಗಳನ್ನು ಹಂಚಿಕೊಂಡೆ. ನೀವು ಬಂದರೆ ನಾವು ಕಲಾವಿದರು, ಇಂಥ ಸಂಘಟನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಕ್ಕೆ ಪ್ರೀತಿಯಿಂದ ಬರಬೇಕು. ನನಗೆ ಎಲ್ಲ ಕಡೆ ಹೋಗಿ ಇನ್ವಿಟೇಷನ್ಗಳನ್ನೆಲ್ಲ ಕೊಟ್ಟು ಮಾಡಲಿಕ್ಕೆ ಆಗಲ್ಲ.
ಆದ ಕಾರಣ ದಯವಿಟ್ಟು ಇದುವೇ ಆಮಂತ್ರಣ ಎಂಬುದಾಗಿ ಭಾವಿಸಿ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಬಂದು ನಿಮ್ಮ ವಾಲಂಟಿಯರ್ ಆಗಿ ನಿಮ್ಮಿಂದ ಏನಲ್ಲಿ ಕೆಲಸಗಳಾಗ್ತದೆ ಅದನ್ನು ತಾವುಗಳು ಮಾಡಿ ನಮ್ಮ ಜೊತೆ ಸಹಕರಿಸಬೇಕೆಂಬುದಾಗಿ ನನ್ನ ಕಳಕಳಿಯ ವಿನಂತಿ. ಎಸ್, ನಿಮ್ಮ ಸಮಯಕ್ಕಾಗಿ ಧನ್ಯವಾದ ಸರ್. ಇಷ್ಟು ಹೊತ್ತು ನಿಮ್ಮ ವಿಶೇಷ ವಿಚಾರಗಳನ್ನು, ನಿಮ್ಮ ಏನು ವಿಚಾರಧಾರೆಗಳಿದೆ ಎಲ್ಲವನ್ನು ನಮಗೆ ಹೇಳಿದ್ದೀರಿ. ಹೌದು, ಧನ್ಯವಾದ. ನಾನು ಒಂದು ಮಾತದರಲ್ಲಿ ಸೇರಿಸಬೇಕು, ಯಾಕಂತ ಹೇಳಿದ್ರೆ ಆ ವಿಚಾರಗಳು ನಮ್ಮ ಮಧ್ಯೆ ಬರಲಿಲ್ಲ. ನನಗೆ ಆ ಎಲ್ಲದಕ್ಕೂ ನಮ್ಮ ಫೌಂಡೇಶನ್ನ ಬಂಧುಗಳು ಎಲ್ಲರೂ ಕಾರಣೀಕರ್ತರು ಹೌದು, ಇವರ ಹೆಸರನ್ನೆಲ್ಲ ಹೇಳಿದೆ. ಆದರೆ 3 ಜನ ಪ್ರಮುಖರ ಹೆಸರನ್ನು ನಾನು ಅದರಲ್ಲಿ ಉಲ್ಲೇಖ ಮಾಡಲೇಬೇಕಾಗತ್ತೆ. ನನ್ನ ದೇವತಾ ಮನುಷ್ಯ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು, ನಮ್ಮ ಫೌಂಡೇಶನ್ನ ಗೌರವಾಧ್ಯಕ್ಷರು, ನನಗೆ ತಾಯಿ ಕೊಟ್ಟಂಥ ಒಂದು ದೊಡ್ಡ ಗಿಫ್ಟ್ ಅದು. ಮತ್ತೊಂದು ಶಶಿಧರ ಶೆಟ್ಟರು ಬರೋಡ, ಮತ್ತೊಬ್ಬರು ಐಕಡ ಹರೀಶಣ್ಣ. ನಾನು ಮಾಡುವ ಎಲ್ಲ ಕೆಲಸ ಕಾರ್ಯದಲ್ಲಿ ಏನೇ ಆಗಲಿ ನಿಮ್ಮ ಜೊತೆ ನಾವಿದ್ದೇವೆ, ಮುಂದುವರಿ ಹೇಳಿ ನನ್ನನ್ನು ಹುರಿದುಂಬಿಸಿ ಬಿಡುವಂಥವರು. ಅವರಿಗೆ ಯಾವ ರೀತಿಯ ನಾನು ಕೃತಜ್ಞತೆಯನ್ನು ಹೇಳಿದರೂ ಕಡಿಮೆನೇ. ಅವರನ್ನು ಈ ಮೂಲಕ ನಾನು ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಎಸ್ ಸರ್, ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ನಮಸ್ತೆ.